ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ಜಯೋ ಶ್ರೀಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಭಗವದ್ಗೀತೆಯ 9ನೇ ಅಧ್ಯಾಯವನ್ನ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತೇಳಿ ಕರೀತಾರೆ. ಇದರಲ್ಲಿ ನಾವು ಮೊದಲ 14 ಶ್ಲೋಕಗಳನ್ನ ಕಳೆದ ವಾರದ ದಿವಸ ನೋಡಿದ್ದೇವೆ. ಮೊದಲನೇದಾಗಿ ಶ್ರೀಕೃಷ್ಣ ಹೇಳುವುದು, ಈ 9ನೇ ಅಧ್ಯಾಯ ಪರಮಗುಹ್ಯವಾಗಿರುವುದರಿಂದ ಇದನ್ನ ಕೇವಲ ಯಾರು ಅಸೂಯಾರಹಿತರಾಗಿದ್ದಾರೋ, ಇದಂತೆ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ, ಅಸೂಯಾರಹಿತರಾಗಿದ್ದಾರೋ ಅವರು ಮಾತ್ರ ಇದನ್ನ ಕೇಳಲಿಕ್ಕೆ ಸಾಧ್ಯ, ಆ ಒಂದು ಅರ್ಹತೆಯನ್ನ ಹೊಂದಿದ್ದಾರೆ. ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವ ಮೋಕ್ಷಸೆ ಅಶುಭಾತ್, ಎಲ್ಲ ಅಶುಭಗಳಿಂದಲೂ ಮೋಕ್ಷವನ್ನು ಕೊಡುವಂತಹ ಒಂದು ಮಾತನ್ನ ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಮತ್ತು ಈ ಒಂದು ಅಧ್ಯಾಯವನ್ನ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಹೇಳಿ ಕರೀತಾ ಇದ್ದಾರೆ. ಭಗವದ್ಗೀತೆ ಸಂಪೂರ್ಣ ಅಧ್ಯಯನ ಆಧ್ಯಾತ್ಮಿಕ ವಿಚಾರ ಮತ್ತು ಇಸ್ಕಾನ್ ಇವರ ಸಹಭಾಗಿತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಪ್ರಭುಪಾದರ ಒಂದು ಈ ಭಾವಾರ್ಥದ, ಭಗವದ್ಗೀತೆಗೆ ಅವರು ಬರೆದಂತಹ ಭಾವಾರ್ಥದ ಆಧಾರದ ಮೇಲೆ ನಮ್ಮ ಈ ಒಂದು ತರಗತಿಯು ನಡೀತಾ ಇದೆ. ನಮ್ಮ ವೆಬ್ಸೈಟ್ನಲ್ಲಿ ಅನೇಕ ಸೇವೆಗಳು ಲಭ್ಯ ಇದೆ. ಜನವರಿ 1ಕ್ಕೆ ಹೊಸ ಭಗವದ್ಗೀತಾ 18 ದಿನಗಳ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಕೂಡ ತಮಗೆ ಸ್ವಾಗತ. ಎಲ್ಲರೂ ಕೂಡ ಇದರ ಅವಕಾಶವನ್ನು ಪಡೆಯಬೇಕಾಗಿ ಕೇಳಿಕೊಳ್ತೇನೆ. ಈಗ ಇವತ್ತಿನ ವಿಚಾರಕ್ಕೆ ಬರೋಣ. ಮೊದಲನೇದಾಗಿ ಶ್ರೀಕೃಷ್ಣನು ರಾಜವಿದ್ಯಾ ರಾಜಗುಹ್ಯವನ್ನ ತಿಳಿಸಿಕೊಡಬೇಕಾದ್ರೆ, ಯಾರಿಗೆ ಇದರಲ್ಲಿ ಅಶ್ರದ್ಧದಾನ, ಶ್ರದ್ಧೆ ಇಲ್ಲವೋ ಅವರಿಗೆ ಇದು ಅರ್ಥ ಆಗುವುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಯಾರಿಗೆ ಭಗವಂತನಲ್ಲಿ ಶ್ರದ್ಧೆ ಇರುವುದಿಲ್ವೋ ಅವರಿಗೆ ಭಗವಂತನನ್ನ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಭಗವಂತ ತನ್ನ ಕುರಿತಾಗಿ ಹೇಳುವುದಕ್ಕಿಂತ ಮೊದಲು ಈ ಭೌತಿಕ ಪ್ರಪಂಚದ ಕುರಿತಾಗಿ ಸ್ವಲ್ಪ ಹೇಳ್ತಾನೆ. ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಮೀರಿದವನು ಆ ಶ್ರೀಕೃಷ್ಣ. ಅದರಿಂದ ಇಲ್ಲಿ 4ನೇ ಶ್ಲೋಕದಲ್ಲಿ ಮಯಾ ತತಂ ಇದಂ ಸರ್ವಂ ಜಗದವ್ಯಕ್ತ ಮೂರ್ತಿನ, ಆ ರೀತಿ 4, 5, 6ರಲ್ಲಿ ಶ್ರೀಕೃಷ್ಣ ಈ ಒಂದು ಭೌತಿಕ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತೆ ಲಯದ ಬಗ್ಗೆ ತಿಳಿಸಿಕೊಡ್ತಾನೆ. ಹಾಗೆ 7, 8, 9ರ ಶ್ಲೋಕದಲ್ಲಿ ಯಾವ ರೀತಿ ಈ ಒಂದು ಕಾಲ, ಈ ಒಂದು ಪ್ರಕೃತಿ, ಈ ಒಂದು ಸೃಷ್ಟಿ ಅದು ಕಾಲಕ್ಕೆ ಅನುಗುಣವಾಗಿ ಬದಲಾವಣೆಯನ್ನ ಹೊಂದುತ್ತಾ ಇರ್ತದೆ, ಸೃಷ್ಟಿಯ ಸ್ಥಿತಿ ಮತ್ತೆ ಲಯಗಳು ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆ ನಾವು ಭಾವಾರ್ಥದಲ್ಲಿಯೂ ಕೂಡ ಶ್ರೀಲ ಪ್ರಭುಪಾದರು ಬೋಧಿಸಿರುವಂತೆ ಯಾವ ರೀತಿ ಈ ಯುಗಗಳ ಚಕ್ರ ನಡೀತದೆ, ಮನ್ವಂತರ ಅಂತ ಹೇಳಿದ್ರೆ ಇವುಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಆಮೇಲೆ 10ನೇ ಶ್ಲೋಕದಲ್ಲಿ ಕೃಷ್ಣನು ಹೇಳ್ತಾನೆ, ಇದಕ್ಕೆಲ್ಲದಕ್ಕೂ ನಾನೇ ಅಧ್ಯಕ್ಷನಾಗಿದ್ದೇನೆ, ಮಯಾಧ್ಯಕ್ಷ ಪ್ರಕೃತಿ. ನಿನಗೆ ಏನೆಲ್ಲ ಕೇಳಿದ್ಯೋ ಇದೆಲ್ಲವೂ ಕೂಡ ನನ್ನಿಂದಲೇ ಆಗ್ತಾ ಇರುವಂತಹದ್ದು, ನಾನೇ ಇದಕ್ಕೆಲ್ಲವಕ್ಕೂ ಕೂಡ ಮೂಲ ಕಾರಣನಾಗಿದ್ದೇನೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಆಮೇಲೆ
ಇಷ್ಟೆಲ್ಲ ಭಗವಂತನ ಮಹಿಮೆಗಳು ತಿಳಿದಿದ್ರೂ ಕೂಡ ಕೆಲವೊಂದು ಜನರು ಭಗವಂತನನ್ನ ಅವನಿರುವಂತೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವರನ್ನ ಮೂಢ ಅಂತ ಹೇಳಿ ಕರೀತಾರೆ. ಆ ಮೂಢರು ಮೋಘ ಕರ್ಮಾಣು, ಈ ಪಾಪ ಪೂರಿತವಾದಂತಹ ಜೀವನದಿಂದಾಗಿ ಅವರಿಗೆ ಭಗವಂತನನ್ನ ತಿಳಿದುಕೊಳ್ಳುವಂತಹ ಒಂದು ಅವಕಾಶ ತಪ್ಪಿ ಹೋಗ್ತದೆ. ಮತ್ತೆ ಯಾರು ಭಗವಂತನನ್ನ ತಿಳಿಯುತ್ತಾರೋ ಅವರನ್ನ ಮಹಾತ್ಮರು ಅಂತ ಹೇಳಿ ಕರೀತಾರೆ. ಆ ಮಹಾತ್ಮರು ಯಾವಾಗಲೂ ಭಗವಂತನ ಚಿಂತನೆಯಲ್ಲಿಯೇ ತೊಡಗಿರ್ತಾರೆ. ಅದು 14ನೇ ಶ್ಲೋಕ, ಸತತಂ ಕೀರ್ತಯಂತೋ ಮಾಂ. ಹೀಗೆ ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಯಾರು ಅರ್ಹರು ಅನ್ನುವುದರಿಂದ ಪ್ರಾರಂಭಿಸಿ ಭಗವಂತನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅರ್ಹತೆ ಇರುವವರ ಲಕ್ಷಣಗಳವರೆಗೆ ಭಗವಂತ ಮೊದಲ 14 ಶ್ಲೋಕಗಳಲ್ಲಿ ನಮಗೆ ವಿವರವನ್ನ ತಿಳಿಸಿಕೊಟ್ಟಿದ್ದಾನೆ. ಈಗ ಮುಂದಕ್ಕೆ ಇದೆಲ್ಲವೂ ಕೂಡ ಬರುವಂತದ್ದು ಬೇರೆ ಬೇರೆ ರೀತಿಯಲ್ಲಿ ಭಗವಂತನನ್ನ ಯಾರೆಲ್ಲ ಆರಾಧನೆ ಮಾಡ್ತಾರೆ ಅನ್ನುವಂತಹ ಒಂದು ವಿಚಾರದ ಕುರಿತಾಗಿ ತಿಳಿಸಿಕೊಳ್ಳಿಕ್ಕೋಸ್ಕರ ಭಗವಂತ ಹೇಳ್ತಾ ಇರುವಂತದ್ದು. ಅದರಲ್ಲಿ ಮೊದಲನೇದ್ದು, ಯಾರು ಭಗವಂತನಲ್ಲಿ ಶ್ರದ್ಧೆಯನ್ನ ಇಟ್ಟುಕೊಳ್ಳುವುದಿಲ್ಲ ಮತ್ತು ಅವಜಾನಂತಿ, ಭಗವಂತನ ತಿಳುವಳಿಕೆಯನ್ನ ತಿಳಿದುಕೊಳ್ಳಿಕ್ಕೆ ಇಷ್ಟಪಡುವುದಿಲ್ವೋ ಅವರನ್ನ ಆ ಒಂದು ರೀತಿಯಲ್ಲಿ ಹೇಳ್ತಾರೆ. ಅಂದ್ರೆ ಯಾರಿಗೆ ಶ್ರದ್ಧೆ ಇಲ್ಲವೋ ಅವರಿಗೆ ಭಗವಂತ ಅರ್ಥ ಆಗುವುದಿಲ್ಲ. ಮತ್ತೆ ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಮೊದಲನೇ ಹೆಜ್ಜೆ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂತಹ ಈ ಸುತ್ತಮುತ್ತ ನಡೀತಾ ಇರುವಂತಹ ಎಲ್ಲ ಘಟನೆಗಳನ್ನ, ಪ್ರಕೃತಿಯಲ್ಲಿ ನಡೀತಾ ಇರುವಂತಹ ಬೇರೆ ಬೇರೆ ಕಾರ್ಯಗಳನ್ನು ನೋಡಿದ್ರೆ ನಮಗೆ ಆ ಭಗವಂತನ ಇರವಿನ ಒಂದು ಅರಿವು ಉಂಟಾಗುತ್ತದೆ. ಆಮೇಲೆ ಕೃಷ್ಣನೇ ಇದೆಲ್ಲದಕ್ಕೂ ಕೂಡ ಅಧ್ಯಕ್ಷನಾಗಿದ್ದಾನೆ. ಅಂದ್ರೆ ಎಲ್ಲವೂ ಕೂಡ ಆತನ ಒಂದು ಅಧ್ಯಕ್ಷತೆಯಲ್ಲಿ, ಆತನ ನಿಯಂತ್ರಣದಲ್ಲಿಯೇ ನಡೀತಾ ಇರುವಂತಹದ್ದು. ಹಾಗಾಗಿ ಕೃಷ್ಣ ಅವನು ಭೋಕ್ತಾರ, ಎಲ್ಲ ಯಜ್ಞಗಳ ತಪಸ್ಸುಗಳ ಭೋಕ್ತಾರನಾಗಿದ್ದಾನೆ. ಆದ್ರೆ ಯಾವಾಗ ಜನರು ಶ್ರೀಕೃಷ್ಣ ಈ ಭೂಮಿಗೆ ಬಂದಾಗ ಆತನು ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಹೇಳಿ ತಿಳ್ಕೊಳ್ತಾರೋ ಅವರನ್ನ ಮೂಢರು ಅಂತ ಹೇಳಿ ಕರೀತಾರೆ. ಇದು ಭಗವಂತನ ಐಶ್ವರ್ಯ ಜ್ಞಾನದ ಕುರಿತಾಗಿ ತಿಳಿಸಿದ ನಂತರ ಭಗವಂತ ಈ ಮಾತನ್ನ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ನನ್ನ ಬಗ್ಗೆ ಇಷ್ಟೆಲ್ಲ ಕೇಳಿಯೂ ಕೂಡ ಯಾರು ಅರ್ಥ ಮಾಡಿಕೊಳ್ಳುವುದಿಲ್ವೋ ಅವರನ್ನ ಮೂಢರು ಅಂತ ಹೇಳಿ ಕರೆದಿದ್ದಾರೆ. ಆಮೇಲೆ ಬೇರೆ ಬೇರೆ ರೀತಿಯಾದಂತಹ ಜನರು ಹೇಗೆ ಭಗವಂತನನ್ನ ಪೂಜಿಸ್ತಾರೆ, ಅದರಲ್ಲಿ ಮೊದಲನೇದಾಗಿ ಮಹಾತ್ಮರು ಅಥವಾ ಅನನ್ಯ ಭಕ್ತರು ಅಂತ ಕರೀತಾರೆ. ಅನನ್ಯ ಭಕ್ತಿ ಅಂತ ಹೇಳಿದ್ರೆ ಬೇರೆ ಎಲ್ಲ ವಿಚಾರಗಳನ್ನು ಕೂಡ ಬಿಟ್ಟು ಸಂಪೂರ್ಣವಾಗಿ ಭಗವಂತನ ಯೋಚನೆಯಲ್ಲಿಯ ಚಿಂತನೆಯಲ್ಲೇ ತೊಡಗಿರುವಂತಹದ್ದು. ಅಂತಹ ವ್ಯಕ್ತಿಗಳನ್ನ ಅನನ್ಯ ಭಕ್ತರು ಅಂತ ಹೇಳಿ ಕರೀತಾರೆ. ತಾವು ಮಾಡುವಂತಹ ಎಲ್ಲಾ ಕಾರ್ಯಗಳನ್ನು ಭಗವಂತನಿಗೆ ಅರ್ಪಿಸಿಯೇ ಅವರು ಪ್ರಾರಂಭಿಸುವಂಥದ್ದು. ಅಂದ್ರೆ ಒಂದು ಕಾರ್ಯವನ್ನ ಮಾಡುವುದಕ್ಕಿಂತ ಮೊದಲೇ ಅದನ್ನು ಅವರು ಭಗವಂತನಿಗೆ ಅರ್ಪಣೆ ಮಾಡಿರ್ತಾರೆ. ಇದು ಅತಿ ಉತ್ತಮವಾದಂತಹ ಹಂತ. ಅದು ಮಹಾತ್ಮರು ಅಂತ ಹೇಳಿ ಕರೆದುಕೊಳ್ಳುವಂತಹ ಜನರು. ಮಹಾತ್ಮನಸ್ತು ಮಾಂ ಪಾರ್ಥ. ಈಗ ಇನ್ನೂ ಉಳಿದ 3 ರೀತಿಯಾದಂತಹ ಜ್ಞಾನಿಗಳು ಯಾರೆಲ್ಲ ಇದ್ದಾರೆ, ಭಗವಂತನನ್ನ ಪೂಜಿಸುವಂತಹ ಜನರು, ಆದರೆ ಅವರು ಜ್ಞಾನಿಗಳ ವರ್ಗಕ್ಕೆ ಸೇರಿದವರು ಯಾರು ಅನ್ನೋದನ್ನ ಇಲ್ಲಿ ಭಗವಂತ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಅದುವೇ ಈ 15ನೇ ಶ್ಲೋಕ. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ವೇನ ಬಹುಧಾ ವಿಶ್ವತೋಮುಖಂ. ಜ್ಞಾನದ ಬೆಳವಣಿಗೆಯಿಂದ ಯಜ್ಞದಲ್ಲಿ ನಿರತರಾದ ಇತರರು ಭಗವಂತನನ್ನು ಅದ್ವಿತೀಯನೆಂದು, ಹಲವು ರೂಪಗಳಲ್ಲಿ ಇರುವವನೆಂದು ಮತ್ತು ವಿಶ್ವರೂಪದಲ್ಲಿಯೂ ಪೂಜಿಸುತ್ತಾರೆ. ಭಗವಂತನನ್ನ ಪೂಜಿಸಲಿಕ್ಕೆ ಇರುವಂತಹ ನಾನಾ ವಿಧಾನಗಳನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದರಲ್ಲಿ ಮೊದಲನೇದಾಗಿ ಒಟ್ಟು 3 ವಿಚಾರಗಳನ್ನು ಹೇಳಿದ್ದಾರೆ. ಏಕತ್ವೇನ, ಪೃಥಕ್ವೇನ ಮತ್ತು ಬಹುಧಾ ವಿಶ್ವತೋಮುಖಂ. ಏಕತ್ವೇನ ಅಂತ ಹೇಳಿದ್ರೆ ಒಂದಾಗುವಂತಹದ್ದು, ಅಥವಾ ವ್ಯಕ್ತಿಯು ತಾನೇ ದೇವರು ಅಂತ ಹೇಳಿ ತಿಳ್ಕೊಳ್ಳುವಂತಹದ್ದು. ಇದು ಒಂದು ರೀತಿಯಾದಂತಹ ಪೂಜೆ, ಅಥವಾ ಇದನ್ನ ಅಸಂಗ್ರಹೋಪಾಸನೆ ಅಂತೇಳಿ ಕರೀತಾರೆ. ಈ ಅಸಂಗ್ರಹ ಉಪಾಸನೆ ಅಂತ ಹೇಳಿ ಹೇಳುವುದು ಏನು ಅಂತ ಹೇಳಿದ್ರೆ, ನಾನು ಕೂಡ ದೇವರಾಗುವಂತಹ ಒಂದು ಅವಕಾಶ ಇದೆ ಅಂತೇಳಿ. ಭಗವಂತನಿಗೂ ನನಗೂ ಯಾವುದೇ ವ್ಯತ್ಯಾಸ ಇಲ್ಲ. ಈಗ ನಾನು ನನ್ನ ಸ್ಥಿತಿಯನ್ನು ಮರೆತು ಬಿಟ್ಟಿದ್ದೇನೆ, ಆದರೆ ಒಮ್ಮೆ ನನಗೆ ಸಾಕ್ಷಾತ್ಕಾರ ಆಯಿತು ಅಂತ ಹೇಳಿದ ಮೇಲೆ ನಾನು ದೇವರಾಗಿ ಬಿಡ್ತೇನೆ ಅನ್ನುವಂತಹ ಒಂದು ವಾದ.
ಅದು ಅಸಂಗ್ರಹೋಪಾಸನೆ. ಎರಡನೇದು ಪೃಥಕ್ವೇನ ಅಂತ ಹೇಳ್ತಾರೆ. ಪೃಥಕ್ ಅಂತ ಹೇಳಿದ್ರೆ ಅಲ್ಲಿ ಬಹುಧ ಅಥವಾ ವೈವಿಧ್ಯದಲ್ಲಿ ಅಂತ ಹೇಳಿದ್ದಾರೆ. ಹೇಗೆ ವಿಶ್ವತೋಮುಖಂ, ಆ ಬೇರೆ ಬೇರೆ ರೀತಿಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಭಗವಂತನನ್ನ ಕಾಣುವಂತಹ ಒಂದು ವಿಧಾನ, ಅದನ್ನ ಇಲ್ಲಿ ಪೃಥಕ್ವೇನ ಅಥವಾ ಬೇರೆ ಬೇರೆ ದೇವತೆಗಳಲ್ಲಿ ಭಗವಂತನನ್ನ ಕಾಣುವಂಥದ್ದು, ಅದನ್ನ ಪೃಥಕ್ವೇನ ಅಂತ ಹೇಳಿ ಕರೆದಿದ್ದಾರೆ. ಹಾಗೆ ವಿಶ್ವತೋಮುಖಂ ಅಂದ್ರೆ ವಿಶ್ವರೂಪದಲ್ಲಿ ಭಗವಂತನನ್ನ ಕಂಡು ಆರಾಧನೆ ಮಾಡುವಂಥದ್ದು, ಭಗವಂತನನ್ನ ಪೂಜಿಸುವಂತಹದ್ದು, ಇದು ಬಹುಧಾ ವಿಶ್ವತೋಮುಖಂ. ಹೀಗೆ ಏಕತ್ವೇನ, ಪೃಥಕ್ವೇನ ಮತ್ತೆ ವಿಶ್ವತೋಮುಖಂ, ಈ ಮೂರು ರೀತಿಗಳಲ್ಲಿ ಭಗವಂತನನ್ನ ಜನರು ಪೂಜಿಸುತ್ತಾರೆ. ಆದ್ರೆ ಇಲ್ಲಿ ಮೂರು ವಿಧಾನವನ್ನ ಅಂಗೀಕರಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಪರಂಪರೆಯಲ್ಲಿ. ಇಲ್ಲಿ ನಾವು ಕಾಣಬಹುದು, ತಾನು ಪರಮಪ್ರಭುವಿನೊಂದಿಗೆ ಒಂದು ಎಂದು ಪೂಜಿಸುವುದು, ಪರಮಪ್ರಭುವಿನ ಯಾವುದಾದರೂ ರೂಪವನ್ನು ಸೃಷ್ಟಿಸಿಕೊಂಡು ಅದನ್ನು ಪೂಜಿಸುವುದು, ಮತ್ತು ದೇವೋತ್ತಮ ಪರಮಪುರುಷನ ವಿಶ್ವರೂಪವನ್ನು ಒಪ್ಪಿಕೊಂಡು ಅದನ್ನು ಪೂಜಿಸುವುದು. ಇದು ಮೂರು ರೀತಿಯಾದಂತಹ ಪೂಜೆ ಅಥವಾ ಭಗವಂತನನ್ನ ತಿಳಿದುಕೊಳ್ಳಿಕ್ಕೆ ಇರುವಂತಹ ಮೂರು ರೀತಿಯಾದಂತಹ ಮಾರ್ಗ. ಆದ್ರೆ ಇದು ಭಕ್ತಿಗೆ ಸಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಭಕ್ತರು ಯಾವತ್ತೂ ನಾನು ಭಗವಂತನ ಜೊತೆಗೆ ಒಂದಾಗುತ್ತೇನೆ ಅಂತ ಹೇಳಿ ಅವರು ತಿಳ್ಕೊಳ್ಳೋದಿಲ್ಲ. ಮತ್ತೆ ಭಗವಂತನ ಯಾವುದೋ ಒಂದು ರೂಪವನ್ನ ಅವರು ಚಿಂತನೆ ಮಾಡಿಕೊಂಡು ಪೂಜೆಯನ್ನ ಮಾಡುವುದಿಲ್ಲ. ಬದಲಾಗಿ ಅವರು ಭಗವಂತನ ನಿಜವಾದಂತಹ ರೂಪ, ಭಕ್ತರು ಅಥವಾ ಭಗವಂತನ ಶುದ್ಧ ಭಕ್ತರು ತಿಳಿಸಿರುವಂತಹ ರೂಪದಲ್ಲೇ ಭಗವಂತನನ್ನ ಕಾಣುವಂತಹದ್ದು. ಮತ್ತೆ ವಿಶ್ವರೂಪ ಅನ್ನುವಂಥದ್ದು ಆರಂಭಿಕ ಭಕ್ತರಿಗೆ ಹೇಗೆ ಅಂದ್ರೆ ಈ ಇಡೀ ವಿಶ್ವವೇ ಭಗವಂತನ ಶರೀರ, ಆ ಭಗವಂತನ ಪ್ರಜ್ಞೆ ಇರುವ ಕಾರಣದಿಂದ ಈ ಪ್ರಪಂಚ ಸರಿಯಾಗಿ ನಡೆದುಕೊಂಡು ಹೋಗುತ್ತಾ ಇದೆ ಅಂತ ಹೇಳುವಂತಹದ್ದು. ಆದ್ರಿಂದ ಅದನ್ನ ಇಲ್ಲಿ ವಿಶ್ವತೋಮುಖಂ ಅಂತೇಳಿ ಕರೀತಾರೆ, ವಿಶ್ವರೂಪದಲ್ಲಿ ಭಗವಂತನನ್ನ ಪೂಜಿಸುವಂತಹದ್ದು. ಈಗ ಮೊದಲನೇದಾಗಿ ಅದರಲ್ಲಿ ಬರುವಂತದ್ದು ಏಕತ್ವೇನ. ಭಗವಂತನಿಗೆ ಅರ್ಪಿಸುವಂತಹ ಪ್ರತಿಯೊಂದು ವಸ್ತುವಿನಲ್ಲಿಯೂ ಭಗವಂತನನ್ನೇ ಕಾಣುವಂತಹದ್ದು. ಅದು 16ನೇ ಶ್ಲೋಕದಲ್ಲಿ ಹೇಳ್ತಾರೆ. 16, 17, 18, 19 ಯಾವ ಯಾವ ವಸ್ತುಗಳಲ್ಲಿ ನಾವು ಭಗವಂತನನ್ನ ಕಾಣಬಹುದು ಅಂತ ಹೇಳಿ ನಾವು ನೋಡುವುದಾದ್ರೆ, ಅಹಂ ಕ್ರತುರಹಂ ಯಜ್ಞ ಸ್ವಧಾಮಹಂ ಔಷಧಂ ಮಂತ್ರೋಹಮಹಮೇವಾಜ್ಯಂ ಅಹಂ ಅಗ್ನಿರಹಂ ಹುತಂ. ನಾನು ವೈದಿಕ ವಿಧಿ, ನಾನೇ ಯಜ್ಞ, ನಾನೇ ಪಿತೃಗಳಿಗೆ ಅರ್ಪಿಸುವ ಆಹುತಿ, ನಾನೇ ಔಷಧ ಮೂಲಿಕೆ, ನಾನೇ ಮಂತ್ರ, ನಾನೇ ಆಜ್ಯ, ನಾನೇ ಅಗ್ನಿ, ನಾನೇ ಹುತ. ಇದೆಲ್ಲವೂ ಕೂಡ ಇದೆಲ್ಲದರಲ್ಲಿಯೂ ಕೂಡ ಭಗವಂತನನ್ನೇ ಕಾಣುವಂತಹದ್ದು ಇಲ್ಲಿ ತಿಳಿಸಲಾಗಿದೆ. ಪಿತಾಹಮಸ್ಯ ಜಗತೋ ಮಾತಾ ಧಾತ ಪಿತಾಮಹ ವೇದ್ಯಂ ಪವಿತ್ರಮೋಂಕಾರ ಋಕ್ಸಾಮಯಜುರೇವ ಚ. ನಾನು ವಿಶ್ವದ ತಂದೆ, ತಾಯಿ, ಆಧಾರ ಮತ್ತು ಪಿತಾಮಹ. ನಾನು ಜ್ಞಾನದ ಗುರಿ, ಪವಿತ್ರೀಕರಿಸುವವನು ಓಂಕಾರ. ನಾನೇ ಋಕ್, ಸಾಮ ಮತ್ತು ಯಜುರ್ವೇದಗಳು. ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ಇದು ಭಗವಂತ ಹೇಳುವಂತಹದ್ದು. ಇಲ್ಲಿ ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್. ನಮಗೆ ಎಲ್ಲವೂ ಕೂಡ ಆ ಭಗವಂತನೇ ಆಗಿದ್ದಾನೆ. ನಮ್ಮನ್ನ ಪೋಷಿಸುವವನು ಅವನೇ, ನಮ್ಮನ್ನ ನೋಡಿಕೊಳ್ಳುವವನು ಅವನೇ, ನಾವು ಮಾಡುವಂತ ಪ್ರತಿಯೊಂದು ಕಾರ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲುವವನು ಕೂಡ ಅವನೇ ಆಗಿದ್ದಾನೆ. ನಂತರ ಕೊನೆಗೆ ಎಲ್ಲವನ್ನು ಕೂಡ ನಾಶ ಮಾಡುವವನು ಕೂಡ ಆ ಭಗವಂತನೇ ಆಗಿದ್ದಾನೆ. ಇನ್ನು ಮುಂದುವರಿಸಿ ಭಗವಂತ ಹೇಳ್ತಾನೆ, ತಾಪಾಮ್ಯಹಂ ಅಹಂ ವರ್ಷಂ ನಿಗೃಹ್ಣ್ಯಮುತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಂ ಅರ್ಜುನ. ಅರ್ಜುನನೇ, ನಾನೇ ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆಹಿಡಿಯುತ್ತೇನೆ ಮತ್ತು ಕಳುಹಿಸುತ್ತೇನೆ. ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿ ಇವೆ. ಇದು ಭಗವಂತನ ಅನಂತವಾದಂತಹ ಶಕ್ತಿಯ ಒಂದು ವಿವರಣೆ. ಎಲ್ಲದರಲ್ಲಿಯೂ ಕೂಡ ಭಗವಂತನನ್ನ ಕಾಣುವಂತಹ
ಒಂದು ದೃಷ್ಟಿಕೋನ. ಭಗವಂತನನ್ನ ವಿಷ್ಣು ಅಂತ ಹೇಳಿ ಕರೀತಾರೆ. ವಿಷ್ಣು ಅಂತ ಹೇಳಿದ್ರೆ ವಿಷತೆ, ಎಲ್ಲವನ್ನು ಕೂಡ ಆವರಿಸಿರುವವನು. ಅವನು ಎಲ್ಲದಕ್ಕೂ ಕೂಡ ಅಂತಿಮವಾದಂತಹ ಗುರಿಯಾಗಿದ್ದಾನೆ. ಆತನು ಎಲ್ಲದಕ್ಕೆ ಕೂಡ ಎಲ್ಲ ಕಾರಣಗಳ ಕಾರಣನಾಗಿದ್ದಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಪೃಥಕ್ವೇನ ಅಂತ ಹೇಳ್ತಾರೆ. ಪೃಥಕ್ವೇನ ಅಂತ ಹೇಳಿದ್ರೆ ಪ್ರತೀಕ ಉಪಾಸನೆ ಅಥವಾ ದೇವತೆಗಳ ಆರಾಧನೆ ಅಂತ ಹೇಳಿ ಹೇಳ್ತಾರೆ. ಇದು ಸ್ವರ್ಗಲೋಕಗಳಿಗೆ ಹೋಗ್ಲಿಕ್ಕೆ ವ್ಯಕ್ತಿಗೆ ಅನುವು ಮಾಡಿಕೊಡ್ತದೆ. ಅದನ್ನ ಇಲ್ಲಿ 20ರಿಂದ 25ನೇ ಶ್ಲೋಕದವರೆಗೆ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ತ್ರೈವಿದ್ಯಾಮಾಂ ಸೋಮಪಾ ಸ್ಫೂತ ಪಾಪ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿದೇವ ಭೋಗಾನ್. ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸವನ್ನು ಪಾನ ಮಾಡಿ ಸ್ವರ್ಗನ ಲೋಕಗಳನ್ನು ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಸ್ವರ್ಗ ಸುಖಗಳನ್ನು ಸವಿಯುತ್ತಾರೆ. ಈ ಸೋಮರಸ ಅಂತ ಹೇಳಿದ್ರೆ ಮದ್ಯಪಾನ ಅಂತೇಳಿ ತಪ್ಪು ತಿಳ್ಕೊಳ್ಬಾರ್ದು. ಸೋಮರಸ ಅನ್ನುವಂಥದ್ದು ದೇವತೆಗಳ ಒಂದು ಪಾನೀಯ. ಅದನ್ನ ಕುಡಿದರೆ ಆಯಸ್ಸು ವೃದ್ಧಿ ಆಗ್ತದೆ. ಆದರೆ ಮದ್ಯಪಾನವನ್ನು ತೆಗೆದುಕೊಂಡ್ರೆ ಆಯಸ್ಸು ಕಡಿಮೆ ಆಗ್ತದೆ. ಹಾಗಾಗಿ ಇದಕ್ಕೆ ಆ ಸೋಮರಸಕ್ಕೂ ಮದ್ಯಪಾನಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಇಲ್ಲಿ ವೇದಗಳನ್ನು ಅಭ್ಯಾಸ ಮಾಡಿ ಏನು ಮಾಡ್ತಾರೆ, ಸ್ವರ್ಗಲೋಕಗಳಿಗೆ ಹೋಗುವಂಥದ್ದು. ಈ ಭೌತಿಕ ಪ್ರಪಂಚದಲ್ಲಿ ಸಂತೋಷ ಸುಖ ಅನ್ನುವಂಥದ್ದು ಬಹಳ ಚಿಕ್ಕದು. ನಮ್ಮ ಇಂದ್ರಿಯಗಳ ಒಂದು ಮಿತಿ ತುಂಬಾ ಚಿಕ್ಕದು. ಆದರೆ ದೇವತೆಗಳಿಗೆ ಅದು 10,000 ಪಟ್ಟು ಹೆಚ್ಚಿರ್ತದೆ. ಅಂದ್ರೆ ನಾವು ಈಗ ನಮ್ಮ ಪಂಚ ಜ್ಞಾನೇಂದ್ರಿಯಗಳಿಂದ ಕರ್ಮೇಂದ್ರಿಯಗಳಿಂದ ಎಷ್ಟೊಂದು ಅನುಭವಗಳನ್ನು ಪಡೆಯಬಹುದೋ ಅದರ 10,000 ಪಟ್ಟು ಹೆಚ್ಚಿನದನ್ನ ದೇವತೆಗಳು ಪಡೀಲಿಕ್ಕೆ ಸಾಧ್ಯ ಇದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಲ್ಲಿ ನಾವು ಬೇರೆ ಬೇರೆ ವಸ್ತುಗಳನ್ನ ಗ್ರಹಿಸ್ತೇವೆ. ಅವುಗಳಿಂದ ನಾವು ಸಂತೋಷವನ್ನು ಅಥವಾ ದುಃಖವನ್ನು ದ್ವಂದ್ವಮಯವಾಗಿ ಇಲ್ಲಿ ನಾವು ಪಡೀತಾ ಇರ್ತೇವೆ. ಆದರೆ ಸ್ವರ್ಗಲೋಕಗಳಲ್ಲಿ ಇಲ್ಲಿಯಷ್ಟು ಕಷ್ಟ ಇಲ್ಲ. ಅಂದ್ರೆ ಅಲ್ಲಿರುವಂತಹ ಸುಖ ಅದು ಇಲ್ಲಿಗಿಂತ 10,000 ಪಟ್ಟು ಹೆಚ್ಚು. ಅಷ್ಟೊಂದು ಸುಖವಾದಲ್ಲಿ ಇರುವಾಗ ಭಗವಂತನ ನೆನಪು ಜನರಿಗೆ ಆಗುವುದು ಬಹಳ ಕಷ್ಟ. ಆದ್ರಿಂದ ಮರ್ತ್ಯಲೋಕ ಸಾಧನೆಗೆ ಉತ್ತಮ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾ ಇರೋದು ಸ್ವರ್ಗಲೋಕಗಳನ್ನ ಅರಸುವವರು ನನ್ನನ್ನೇ ಪರೋಕ್ಷವಾಗಿ ಪೂಜಿಸುತ್ತಾರೆ. ಯಾಕಂದ್ರೆ ಹಿಂದೆ ಹೇಳಿದ ಹಾಗೆ ಮಯಾಧ್ಯಕ್ಷಣ ಪ್ರಕೃತಿ ಸೂಯತಿ ಸಚರಚರಂ, ಎಲ್ಲವೂ ಕೂಡ ಭಗವಂತನ ಅಧ್ಯಕ್ಷತೆಯಲ್ಲಿಯೇ ಕೂಡ ನಡೀತಾ ಇರುವಂತಹ ಕಾರ್ಯಗಳು. ಹಾಗಾಗಿ ಭಗವಂತನ ಕಣ್ಣು ತಪ್ಪಿಸಿ ಯಾವುದು ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನ ಪರೋಕ್ಷವಾಗಿ ಭಗವಂತನನ್ನು ಪೂಜಿಸುವುದು ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಇವೆಲ್ಲ ಅವರಿಗೆ ವ್ಯವಸ್ಥೆಯನ್ನ ಮಾಡಿಕೊಡುವಂಥದ್ದು ಭಗವಂತನೇ ಆಗಿರ್ತಾನೆ. ಹಾಗಾಗಿ ಅವರು ಭಗವಂತನ ಒಂದು ದಯೆಗೆ ಪಾತ್ರರಾಗಿ ಆಗ್ತಾರೆ. ಆದರೆ ಅದು ಅವಿಧಿಪೂರ್ವಕವಾಗಿ ಅವರು ಅದನ್ನ ಮಾಡ್ತಾರೆ. ಹೀಗೆ ಪುಣ್ಯ ಕಾರ್ಯಗಳನ್ನು ಸಂಪಾದನೆ ಮಾಡಿ ಪುಣ್ಯದ ಪ್ರತಿಕ್ರಿಯೆಯಿಂದಾಗಿ ಅವರು ಪರಿಶುದ್ಧವಾದಂತಹ ಸ್ವರ್ಗಲೋಕಗಳಿಗೆ ಹೋಗುತ್ತಾರೆ. ಅಲ್ಲಿ ಸ್ವರ್ಗ ಸುಖವನ್ನ ಸವಿಲಿಕ್ಕೆ ಸಾಧ್ಯವಾಗ್ತದೆ. ಆದ್ರೆ ಯಾರು ಭಗವಂತನ ಭಕ್ತಿಯನ್ನ ಮಾಡ್ತಾರೋ ಅವರು ಈ ಒಂದು ಸ್ವರ್ಗ ಸುಖಕ್ಕೆ ಆಸೆಯನ್ನ ಪಡುವುದಿಲ್ಲ. ಅವರು ನೇರವಾಗಿ ಭಗವಂತನ ಆರಾಧನೆಯನ್ನೇ ಮಾಡುವಂತಹದ್ದು. ಆದ್ರಿಂದ ಅವರ ಒಂದು ದಾರಿ ಅದು ತುಂಬಾ ಸುಲಭವಾದಂಥದ್ದು. ಸುಸುಖಂ ಕರ್ತುಮ ಅವ್ಯಯ. ಮತ್ತು ಯಾವತ್ತಿಗೂ ಅವರು ಪಡೆಯುವಂತಹ ಫಲ ಏನಿದೆ ಅದು ಯಾವತ್ತೂ ಕೂಡ ನಷ್ಟ ಆಗುವುದಿಲ್ಲ. ಅದು ಅವರಿಗೆ ಸಂಪೂರ್ಣವಾದಂತಹ ಫಲವನ್ನ ಕೊಟ್ಟೇ ಕೊಡ್ತದೆ. ಹೀಗೆ ಯಾವರೆಲ್ಲ ರೀತಿಯಲ್ಲಿ ನಾವು ಸ್ವರ್ಗಲೋಕಕ್ಕೆ ಹೋಗ್ಬಹುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಪುಣ್ಯ ಕಾರ್ಯಗಳನ್ನ ಮಾಡುವುದರಿಂದ ಪರಿಶುದ್ಧರಾಗಿ ಪುಣ್ಯ ಸ್ವರ್ಗಲೋಕಗಳಲ್ಲಿ ಹುಟ್ಟುತ್ತಾರೆ. ಪುಣ್ಯ ಕಾರ್ಯಗಳನ್ನ ಅಭ್ಯಾಸ ಮಾಡುವ ಮೂಲಕ ನಾವು ಸ್ವರ್ಗಲೋಕಕ್ಕೆ ಹೋಗಬಹುದು. ಮತ್ತೆ ಯಾವಾಗ ಹಿಂದಕ್ಕೆ ಬರಬೇಕು ಅಂತ ಹೇಳಿದ್ರೆ, ಆ ಪುಣ್ಯ ಖಾಲಿ ಆದಾಗ, ಹೇಗೆ ನಾವು ಈಗ ಒಂದು ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಲ್ಲ ಖರ್ಚಿನ ವ್ಯವಸ್ಥೆ, ಅಲ್ಲಿ ನಿಲ್ಲಿಕ್ಕೆ ಊಟಕ್ಕೆ ಎಲ್ಲ ನಾವು ಲೆಕ್ಕಾಚಾರ ಮಾಡ್ತೇವೆ. ಅದೆಷ್ಟು ಬೇಕು ಅಂತೇಳಿ ನೋಡ್ಕೊಂಡು ಅದನ್ನು ನಾವು ತೆಗೆದುಕೊಂಡು ಹೋಗ್ತೇವೆ. ಆ ಹಣ ಪೂರ್ತಿಯಾಗಿ ಕಡಿಮೆ ಆದ್ಮೇಲೆ ಅಥವಾ ಖಾಲಿ ಆದ್ಮೇಲೆ ಆ ವ್ಯಕ್ತಿ ಮತ್ತೆ ತನ್ನ ಹಿಂದೆ ಇದ್ದಂತಹ ಸ್ಥಳಕ್ಕೆ ಬರಬೇಕಾಗುತ್ತದೆ. ಯಾಕಂದ್ರೆ ಅವನಲ್ಲಿದ್ದಂತಹ ಆ ಒಂದು ದುಡ್ಡು ಅದು ಖಾಲಿ ಆಗಿ ಹೋಯಿತು. ಹಾಗೆ ಇಲ್ಲಿ ಕೂಡ ಈ ಪುಣ್ಯ ಕಾರ್ಯ ಏನು ನಾವು ಸಂಪಾದನೆ ಮಾಡ್ತೇವೆ ಅದು ನಮ್ಮನ್ನ
ದೇವತೆಗಳ ಲೋಕಕ್ಕೆ, ಸ್ವರ್ಗಲೋಕಗಳಿಗೆ ಕರೆದುಕೊಂಡು ಹೋಗ್ತದೆ. ಆದರೆ ಅವರು ಕೊಡುವಂತಹ ಫಲ ಅದು ತುಂಬಾ ಮಿತವಾಗಿರುವಂತಹದ್ದು. ಆ ಮಿತವಾದಂತಹ ಫಲಕ್ಕಾಗಿ ನಾವು ಜೀವಮಾನ ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ಇದು ದೇವತೆಗಳ ಆರಾಧನೆಯನ್ನ ಮಾಡುವವರ ವಿಚಾರವಾಗಿ ಇಲ್ಲಿ ಹೇಳಿದ್ದಾರೆ. ಇನ್ನು 22ನೇ ಶ್ಲೋಕದಲ್ಲಿ 21ನೇ ಶ್ಲೋಕದಲ್ಲಿ ಅವರು ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಈ ಮರ್ತ್ಯಲೋಕಕ್ಕೆ ಹಿಂದಿರುಗುತ್ತಾರೆ. ಹೀಗೆ 3 ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವನ್ನಷ್ಟೇ ಅರಸುವವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದನ್ನಷ್ಟೇ ಸಾಧಿಸುತ್ತಾರೆ. ಹೀಗೆ ಇದು ದೇವತೆಗಳ ಆರಾಧನೆಯಿಂದ ಬರುವಂತಹ ಒಂದು ಪ್ರತಿಫಲ. ಇನ್ನು ಭಗವಂತನ ಆರಾಧನೆಯಿಂದ ಹೇಗೆ ನಾವು ಆಧ್ಯಾತ್ಮಿಕವಾದ ಪ್ರಯೋಜನ ಪಡಿಬಹುದು ಅಂತ ಹೇಳಿದ್ರೆ, ಭಗವಂತನನ್ನು ಯಾರು ನೆನೆಯುತ್ತಾರೋ ಅವರ ಪೂರ್ತಿ ಜವಾಬ್ದಾರಿ ಭಗವಂತನೇ ತೆಗೆದುಕೊಳ್ಳುತ್ತಾನೆ. ಅದನ್ನೇ ಇಲ್ಲಿ ಹೇಳುವುದು, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಂದ್ರೆ ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವನು ಯಾರೋ ಅವನಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ಯೋಗಕ್ಷೇಮಂ ವಹಾಮ್ಯಹಂ. ಯೋಗಕ್ಷೇಮ ಅಂತ ಹೇಳಿದ್ರೆ ಯೋಗ, ನಾವು ಭಗವಂತನನ್ನ ಪಡೆಯುವಂಥದ್ದು ಅಥವಾ ಭಗವಂತನ ಜೊತೆಗೆ ಸಂಪರ್ಕವನ್ನು ಸಾಧಿಸುವುದು, ಅದು ಯೋಗ. ಕ್ಷೇಮ ಅಂತ ಹೇಳಿದ್ರೆ ನಮ್ಮಲ್ಲಿ ಏನು ಭಕ್ತಿ ಇದೆ, ನಮ್ಮಲ್ಲಿ ಏನು ಸಂಪತ್ತಿದೆ, ನಿಜವಾದ ಸಂಪತ್ತು, ಅದನ್ನ ಭಗವಂತ ಯಾವಾಗಲೂ ರಕ್ಷಣೆ ಮಾಡ್ತಾನೆ. ಆದ್ರಿಂದ ಇಲ್ಲಿ ಯೋಗಕ್ಷೇಮ ಅಂತೇಳಿ ಕರೆದಿದ್ದಾರೆ. ನಮಗೆ ಜೀವನದಲ್ಲಿ ಇಲ್ಲದನ್ನ ಭಗವಂತ ಕೊಡ್ತಾನೆ, ಮತ್ತೆ ನಮ್ಮಲ್ಲಿರುವುದನ್ನ ಆತನು ರಕ್ಷಣೆ ಮಾಡ್ತಾನೆ. ಅದನ್ನೇ ಇಲ್ಲಿ ಯೋಗಕ್ಷೇಮಂ. ಯೋಗಕ್ಷೇಮವನ್ನ ಭಗವಂತನು ನಮಗೆ ಮಾಡಿಕೊಡ್ತಾನೆ. ಎಲ್ಲವನ್ನು ಕೂಡ ಆತನೇ ನೋಡಿಕೊಳ್ತಾನೆ, ಆತನೇ ಸ್ವತಃ ನೋಡಿಕೊಳ್ತಾನೆ ಆತನ ಶುದ್ಧ ಭಕ್ತರನ್ನ. ಇನ್ನು ದೇವತೆಗಳ ಆರಾಧನೆಗೆ ಜನರು ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಈಗ ಭಗವಂತನು ಇದ್ದಾನೆ, ಆತನ ಹತ್ರ ಹೋದ್ರೆ ಎಲ್ಲ ಸಂಕಷ್ಟಗಳು ಕೂಡ ದೂರ ಆಗ್ತವೆ ಅನ್ನೋದು ಸತ್ಯ. ಆದರೆ ದೇವತೆಗಳಲ್ಲಿ ಒಂದು ವಿಶೇಷತೆ ಇದೆ. ದೇವತೆಗಳು ಬಹಳ ಬೇಗ ವರವನ್ನು ಕೊಡ್ತಾರೆ. ಅವರಿಗೆ ಬೇಡುವಂತಹ ಭಕ್ತ ಆತನು ಯಾವ ರೀತಿಯಾಗಿ ಇದ್ದಾನೆ, ಆತನ ಒಂದು ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಅವರು ಪರೀಕ್ಷೆ ಮಾಡಿ ನೋಡ್ಲಿಕ್ಕೆ ಹೋಗುದಿಲ್ಲ. ಆತನ ತಪಸ್ಸು ಎಷ್ಟು ಗಟ್ಟಿ ಇರ್ತದೋ ಅದರ ಮೇಲೆ ಅವರಿಗೆ ಅನುಗ್ರಹವನ್ನ ಕೊಡಲಾಗ್ತದೆ. ಆದ್ರಿಂದಲೇ ಹಿರಣ್ಯಕಶಿಪು, ಹಿರಣ್ಯಾಕ್ಷ ಅವರೆಲ್ಲ ಅಂತಹ ದೊಡ್ಡ ದೊಡ್ಡ ವರಗಳನ್ನ ಪಡೆದುಕೊಳ್ಳಿಕ್ಕೆ ಅವರಿಗೆ ಸಾಧ್ಯವಾಯಿತು. ಅವರು ಎಷ್ಟೋ ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಬಂದಿರುವಂತಹದ್ದು. ಹಾಗೆ ಭಗವಂತನೇ ಅವರನ್ನ ಸಂಹಾರ ಮಾಡಲಿಕ್ಕೆ ಬರಬೇಕಾಯಿತು. ಹೀಗೆ ನಾವು ದೇವತೆಗಳ ಹತ್ರ ಹೋದ್ರೆ, ಏ ಅಪಿ ಅನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧೆಯಾನ್ವಿತ ತೇಪಿ ಮಾಮೇವ ಕೌಂತೆಯೇ ಯಜಂತಿ ಅವಿಧಿಪೂರ್ವಕಂ. ಅಂದ್ರೆ ಕುಂತಿಯ ಮಗನಾದ ಅರ್ಜುನನೇ, ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ನಾವೀಗ ಒಂದು ದೇವತೆಯನ್ನ ಪೂಜೆ ಮಾಡಿದ್ರೆ, ನಾವು ಪೂಜೆ ಮಾಡ್ತಾ ಇದ್ದೇವೆ ಅಂತೇಳಿ ಆ ದೇವತೆಗೆ ಆ ಒಂದು ವಿಚಾರವನ್ನ ಹೇಳುವವರು ಯಾರು ಅನ್ನೋದನ್ನ ನಾವಿಲ್ಲಿ ಯೋಚನೆ ಮಾಡ್ಬೇಕು. ಯಾಕಂದ್ರೆ ದೇವತೆಗಳು ಸಂಪೂರ್ಣ ಸ್ವತಂತ್ರರಲ್ಲ. ದೇವತೆಗಳಿಗೆ ಮೇಲೆ ಭಗವಂತ ಇದ್ದಾನೆ. ಹೇಗೆ ನಾವು ಒಂದು ದೇಶದಲ್ಲಿ ಪ್ರಧಾನಮಂತ್ರಿಯ ಕೆಳಗೆ ಅನೇಕ ಮುಖ್ಯಮಂತ್ರಿಗಳಿರ್ತಾರೆ, ಹಾಗೆ ದೇವತೆಗಳೆಲ್ಲರೂ ಕೂಡ ಭಗವಾನ್ ಶ್ರೀಕೃಷ್ಣನಿಗೆ ಅಡಿಯಾಳಾಗಿ ಇರುವಂತಹವರು. ಹಾಗಾಗಿ ಶ್ರೀಕೃಷ್ಣನ ಅನುಮತಿ ಇಲ್ಲದೆ ಇದು ಯಾವುದು ಕೂಡ ಅವರಿಗೆ ವರಗಳು ದೊರಕಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಬೇರೆ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಯಾರು ಪೂಜಿಸುತ್ತಾರೋ ಅವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನ ತಪ್ಪು ರೀತಿಯಲ್ಲಿ ಮಾಡ್ತಾರೆ. ತಪ್ಪು ರೀತಿಯಲ್ಲಿ ಅಂದ್ರೆ ಅವರು ಮಾಡುವಂತಹ ಕಾರ್ಯ ಅದು ತುಂಬಾ ಉತ್ತಮವಾದದ್ದಲ್ಲ. ಯಾಕಂದ್ರೆ ಅದಕ್ಕಿಂತ ಹೆಚ್ಚಿನ ಒಂದು ಪ್ರಯೋಜನವನ್ನ ಅವರಿಗೆ ಪಡೆಯಲಿಕ್ಕೆ ಸಾಧ್ಯ ಇದೆ. ಇದು ಅನ್ಯ ದೇವತೆಗಳನ್ನ ಯಾರು ಭಜಿಸ್ತಾರೋ ಅದರ ಬಗ್ಗೆ ಹೇಳಿರುವಂತಹದ್ದು. ಇನ್ನು 24ನೇ ಶ್ಲೋಕದಲ್ಲಿ ಹೇಳುವಂತಹದ್ದು, ಇರುವುದೆಲ್ಲವೂ ಕೂಡ ಭಗವಂತನ ಒಂದು ಪ್ರೀತ್ಯರ್ಥವಾಗಿ,
ಅಂತ ಹೇಳಿ ಇಲ್ಲಿ ಶ್ರೀಕೃಷ್ಣನು ಹೇಳ್ತಾ ಇದ್ದಾನೆ. ಅಹಂ ಹಿ ಸರ್ವ ಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಂ ಅಭಿಜಾನಂತಿ ತತ್ವೇ ನಾತ್ವೈನ ಶವಂತಿತೆ. ನಾನೊಬ್ಬನೇ ಎಲ್ಲ ಯಜ್ಞಗಳ ಭೋಕ್ತಾರನು ಮತ್ತು ಯಜಮಾನನು. ಆದ್ದರಿಂದ ನನ್ನ ನಿಜವಾದ ದಿವ್ಯ ಸ್ವಭಾವವನ್ನು ಗುರುತಿಸಿದವರು ಪತನ ಹೊಂದುತ್ತಾರೆ. ಹೀಗೆ ಭಗವಂತ ತನ್ನನ್ನು ತಾನು ಅನೇಕ ರೀತಿಗಳಲ್ಲಿ ತೋರಿಸಿಕೊಂಡಿದ್ದಾನೆ. ನಾವು ಅದನ್ನ ಅರ್ಥ ಮಾಡಿಕೊಳ್ಬೇಕು. ಆ ಭಗವಂತನ ಒಂದು ಇರುವಿಕೆಯನ್ನು ನಾವು ತಿಳಿದುಕೊಳ್ಬೇಕು. ನಾವು ಏನೇ ಮಾಡಿದ್ರು, ನಾವು ದೇವತೆಗಳಿಗೆ ಅರ್ಪಿಸಿದ್ರು ಕೂಡ ಅದು ಕೊನೆಗೆ ಭಗವಂತನಿಗೆ ಅರ್ಪಣೆ ಆಗುವಂಥದ್ದು. ಆದರೆ ಅದು ಅವಿಧಿಪೂರ್ವಕವಾಗಿ ನಡೆಯುವಂತಹದ್ದು. ಆದರೆ ಸರಿಯಾದಂತಹ ವಿಧಾನ ಅಂತ ಹೇಳಿದ್ರೆ ಅವರು ನೇರವಾಗಿ ಭಗವಂತನ ಒಂದು ಆಶ್ರಯದಲ್ಲಿ ಇರಬೇಕು. ಇದು 24ನೇ ಶ್ಲೋಕದಲ್ಲಿ ಹೇಳಿರುವಂತಹ ಮಾತು. ಇನ್ನು 25ನೇ ಶ್ಲೋಕದಲ್ಲಿ ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ಬೇರೆ ಬೇರೆ ದೇವತೆಗಳನ್ನ ಪೂಜೆ ಮಾಡಿ ಬೇರೆ ಬೇರೆ ಲೋಕಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಶ್ರೀಕೃಷ್ಣ ಬಹಳ ಸುಂದರವಾಗಿ ಉದಾಹರಣೆ ಸಮೇತ ಉತ್ತರಿಸ್ತಾನೆ. ಏನಂತ ಹೇಳಿದ್ರೆ, ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತ ಭೂತಾನಿ ಯಾಂತಿ ಭೂತೇಜ್ಯ ಮದ್ಯಾಜಿನೋಪಿ ಮಾಮಪಿ ಯಾಂತಿ ಮದ್ಯಾಜಿನೋಪಿ ಮಾಂ ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮದ್ಯಾಜಿನೋಪಿ ಮಾಂ. ಇಲ್ಲಿ 3 ರೀತಿಯಾದಂತಹ ಜನರನ್ನ ಹೇಳಿದ್ದಾರೆ. ಮೊದಲನೇದು ದೇವತೆಗಳನ್ನ ಪೂಜಿಸುವವರು, 2 ಪಿತೃಗಳನ್ನ ಪೂಜಿಸುವವರು ಮತ್ತು ಇನ್ನೊಂದು ಭೂತಗಳನ್ನ ಪೂಜಿಸುವಂತಹವರು. ನಾವು ಯಾವ ರೀತಿಯಾದಂತಹ ಒಂದು ವಿಚಾರವನ್ನ ತಿಳಿದುಕೊಳ್ತೇವೆ ಅಂದ್ರೆ, ನಾವು ಯಾವ ದೇವತೆಯನ್ನ ಕುರಿತಾಗಿ ನಾವು ಪೂಜೆ ಮಾಡ್ತೇವೆ ಆ ದೇವತೆಯ ಒಂದು ಲೋಕಕ್ಕೆ ನಮಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಬೇರೆ ದೇವತೆಗಳ ಲೋಕಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇಲ್ಲಿ ಹೇಗೇನು ಹೇಳ್ತಾರೆ ಅಂದ್ರೆ, ಒಂದ ದೇವತೆಗಳು ಅಥವಾ ಪಿತೃಗಳು ಅಥವಾ ರಾಕ್ಷಸರು, ಈ 3ರಲ್ಲಿ ಒಬ್ಬರನ್ನು ನಾವು ಪೂಜಿಸ್ತೇವೆ. ಆದ್ರೆ ಯಾರ್ಯಾರು ಯಾವ ರೀತಿಯಾದಂತಹ ಪೂಜೆಯನ್ನ ಮಾಡ್ತಾರೋ ಅವರಿಗೆ ಅದರಲ್ಲೇ ಒಂದು ದಾರಿಯನ್ನ ಮಾಡಿಕೊಡ್ತಾರೆ. ಅಂದ್ರೆ ಆ ಒಂದು ದೇವತೆಗಳ ನಡುವೆಯೇ ಆ ವ್ಯಕ್ತಿ, ಆ ಜೀವಾತ್ಮ ಮತ್ತೆ ಹುಟ್ಟುವಂತಹ ಒಂದು ಅವಕಾಶವನ್ನ ಕೊಡಲಾಗ್ತದೆ. ಹೀಗೆ ಇಲ್ಲಿ ಹೇಳ್ತಾ ಇರುವಂತದ್ದು, ದೇವತೆಗಳನ್ನ ಪೂಜಿಸುವವರು ದೇವತೆಗಳ ಮಧ್ಯೆ ಅಂದ್ರೆ ಸ್ವರ್ಗಲೋಕದಲ್ಲಿ ಅವರು ಹುಟ್ಟುತ್ತಾರೆ. ಪಿತೃಲೋಕದಲ್ಲಿ ಹೇಗೆ ದೇವಲೋಕ ಅಂತಿದೆ, ಈ ಭೂಲೋಕ ಅಂತಿದೆಯೋ ಅದೇ ರೀತಿ ಪಿತೃಲೋಕ ಅಂತಿದೆ. ಆ ಪಿತೃಗಳನ್ನ ಯಾರು ನಿತ್ಯವೂ ಕೂಡ ಭಜನೆ ಮಾಡ್ತಾರೆ, ಪೂಜೆ ಮಾಡ್ತಾರೋ ಅವರು ಪಿತೃಗಳ ಬಳಿಗೆ ಹೋಗ್ತಾರೆ. ಇನ್ನು ಭೂತಗಳನ್ನ ಆರಾಧನೆ ಮಾಡುವವರು ಇದ್ದಾರೆ. ಭೂತಗಳ ಆರಾಧನೆಯಲ್ಲಿ ಯಾರು ಪಾಲ್ಗೊಳ್ತಾರೋ ಅವರು ಆ ಭೂತಗಳ ಲೋಕಕ್ಕೆ ಹೋಗ್ತಾರೆ, ಅಲ್ಲಿ ಭೂತಗಳ ಮಧ್ಯೆಯೇ ಹುಟ್ಟುತ್ತಾರೆ. ಇದನ್ನ ಭಗವಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ಮತ್ತೆ ಕೊನೆಯದಾಗಿ, ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ. ಅಂದ್ರೆ ಈ 9ನೇ ಅಧ್ಯಾಯದಲ್ಲಿ ಭಗವಂತ ಬಹಳ ಸೂಕ್ಷ್ಮವಾದಂತಹ ವಿಚಾರಗಳನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಹೇಗೆ ದೇವತೆಗಳು, ಪಿತೃಗಳು ಮತ್ತು ಭಗವಂತನನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನ ಇಲ್ಲಿ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ಇನ್ನು ಮುಂದುವರಿಸಿ ಕೃಷ್ಣ ಭಕ್ತಿಯ ಒಂದು ಮಹಿಮೆಯನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ ಭಗವಂತ. ಯಾಕಂದ್ರೆ ಇಲ್ಲಿವರೆಗೆ ದೇವತೆಗಳನ್ನ ಏಕತ್ವೇನ, ಪೃಥಕ್ವೇನ, ಬಹುಧಾ ವಿಶ್ವತೋಮುಖಂ ಇವುಗಳನ್ನೆಲ್ಲ ವಿವರಿಸಿ ಆಯಿತು. ಬೇರೆ ಬೇರೆ ರೀತಿಯಾದಂತಹ ಪೂಜೆ ಇರ್ತದೆ. ಅದು ಜನರ ಒಂದು ಮಾನಸಿಕ ಯಾವ ರೀತಿಯಾದಂತಹ ಮನಸ್ಥಿತಿಯನ್ನು ಅವರು ಹೊಂದಿದ್ದಾರೆ, ಸಾತ್ವಿಕ ಮನಸ್ಥಿತಿ, ರಜೋಗುಣ ಮನಸ್ಥಿತಿ, ತಾಮಸಿಕ ಮನಸ್ಥಿತಿ, ಅದಕ್ಕೆ ಸರಿಯಾಗಿ ಜನರು ದೇವತೆಗಳನ್ನ ಪೂಜಿಸ್ತಾರೆ. ಆದ್ರೆ ಭಗವಂತನ ಭಕ್ತಿ ಅನ್ನುವಂಥದ್ದು ಸಾಮಾನ್ಯ ಒಬ್ಬ ದೇವತೆಯನ್ನ ಪೂಜೆ ಮಾಡಿದ ಹಾಗೆ ಅಲ್ಲ. ಯಾಕಂದ್ರೆ ಭಗವಂತ ದೇವೋತ್ತಮ ಪರಮಪುರುಷನಾಗಿದ್ದಾನೆ. ಆತನಿಗೆ ಅನೇಕ ಶಕ್ತಿಗಳಿವೆ. ಅಂತಹ ಭಗವಂತ ನಮ್ಮಿಂದ ಏನನ್ನು ಕೂಡ ಬಯಸುವವನಲ್ಲ. ಆದ್ರೂ ಕೂಡ ನಾವು ಭಗವಂತನಿಗೆ ಪ್ರೀತಿಯಾಗುವ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು. ಅದಕ್ಕೆ ಭಗವಂತ ಈ ಒಂದು ದಾರಿಯನ್ನು ಸುಲಭ ಮಾಡಿಕೊಟ್ಟಿದ್ದಾನೆ. ಅಂದ್ರೆ ನಾವು ಭಗವಂತನಿಗೆ ನೈವೇದ್ಯ ಮಾಡಲಿಕ್ಕೆ ಬಹಳ ಕಷ್ಟಪಡುವಂತಹ ಅಗತ್ಯ ಏನೂ ಇಲ್ಲ. ಭಗವಂತ ಹೇಳ್ತಾನೆ, ನಾನು 4 ವಿಧವಾದಂತಹ ವಸ್ತುಗಳನ್ನು ಸ್ವೀಕಾರ ಮಾಡ್ತೇನೆ.
ಯಾವುದೆಲ್ಲ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಜಚ್ಚತಿ ತದಪಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. 4 ವಸ್ತುಗಳು. ಒಂದು ಪತ್ರಂ. ಪತ್ರಂ ಅಂತ ಹೇಳಿದ್ರೆ ಎಲೆ. ಪುಷ್ಪಂ ಅಂತ ಹೇಳಿದ್ರೆ ಹೂವು. ಫಲಂ ಅಂತ ಹೇಳಿದ್ರೆ ಹಣ್ಣು. ತೋಯಂ ಅಂತ ಹೇಳಿದ್ರೆ ನೀರು. ಹೀಗೆ 4 ವಸ್ತುಗಳಲ್ಲಿ ಏನನ್ನ ಬೇಕಾದ್ರೂ ನಾವು ಭಗವಂತನಿಗೆ ಅರ್ಪಣೆ ಮಾಡಬಹುದು. ಅಂದ್ರೆ ನಾವು ಏನನ್ನ ಉಪಯೋಗಿಸ್ತೇವೆ, ನಾವು ಉಪಯೋಗಿಸುವಂತ ಹೆಚ್ಚಿನ ವಸ್ತುಗಳು ಈ 4ರಲ್ಲಿ ಬರ್ತವೆ. ನಮ್ಮ ಆಹಾರ ವಸ್ತುಗಳು ಹೆಚ್ಚಿನವೆಲ್ಲವೂ ಕೂಡ ಇದರಲ್ಲೇ. ಪತ್ರಂ ಒಂದು ಅದು ಎಲೆ ಆಗಿರ್ತದೆ, ಅಥವಾ ಪುಷ್ಪವಾಗಿರ್ತದೆ, ಅಥವಾ ಫಲವಾಗಿರ್ತದೆ, ಮತ್ತೆ ಅದಕ್ಕೆ ಸ್ವಲ್ಪ ನೀರು. ಈ ವಸ್ತುಗಳನ್ನ ಭಗವಂತನಿಗೆ ನಾವು ನೈವೇದ್ಯ ಮಾಡಬಹುದು. ಮತ್ತು ಭಗವಂತನಿಗೆ ನೈವೇದ್ಯ ಮಾಡಿದಂತಹ ಆಹಾರ ಸ್ವೀಕಾರ ಮಾಡುವುದರಿಂದ ನಮ್ಮ ಎಲ್ಲ ಪಾಪಕರ್ಮಗಳು ನಾಶವಾಗಿ ಹೋಗುತ್ತದೆ. ಹೀಗೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ವಿಚಾರ ಹೇಳ್ತಾರೆ, ಭಕ್ತ್ಯಾ ಪ್ರಯಚ್ಛತಿ ಅಥವಾ ಭಕ್ತಿ ಉಪಹೃತಂ ಅಶ್ನಾಮಿ ಅಂತ ಹೇಳಿ ಕರೀತಾರೆ. ಅಂದ್ರೆ ಇಲ್ಲಿ ಭಕ್ತಿ ಅನ್ನುವ ಪದ ಬಹಳ ಮುಖ್ಯ. ನಮ್ಮಲ್ಲಿ ಭಕ್ತಿ ಇಲ್ಲದೆ ಹೋದ್ರೆ ನಾವು ಇದನ್ನೆಲ್ಲ ಭಗವಂತನಿಗೆ ನೀಡಿಯೂ ಕೂಡ ಅದರಿಂದ ಭಗವಂತ ತೃಪ್ತನಾಗದೇ ಹೋಗಬಹುದು. ಹಾಗಾಗಿ ನಾವು ಕೊಡುವಂತಹ ವಸ್ತುವಿಗಿಂತಲೂ ಆ ವಸ್ತುವನ್ನ ಕೊಡುವ ವ್ಯಕ್ತಿಯಲ್ಲಿರುವಂತಹ ಪ್ರೀತಿಯನ್ನ ಭಗವಂತ ಎದುರು ನೋಡುವಂತಹದ್ದು. ಈಗ ಉದಾಹರಣೆಗೆ ಒಂದು ಮಗುವಿನ ತಂದೆ ಒಂದು 10 ಚಾಕ್ಲೇಟ್ ಮಗುವಿಗೆ ತಂದು ಕೊಡ್ತಾರೆ. ಆಗ ಅದರಲ್ಲಿ ಒಂದು ಚಾಕ್ಲೇಟ್ ಅನ್ನ ತೆಗೆದು ಮಗು ತಂದೆಗೆ ವಾಪಸ್ ಕೊಟ್ಟು ಇದು ನಿನಗೆ ಅಂತೇಳಿ ಪ್ರೀತಿಯಿಂದ ಆ ಮಗು ಕೊಡ್ತದೆ. ಆಗ ತಂದೆಗೆ ಬಹಳ ಖುಷಿ ಆಗ್ತದೆ. ಅಲ್ಲಿ ಖುಷಿಯಾದದ್ದು ಯಾಕೆ ಅಂತ ಹೇಳಿದ್ರೆ ನನಗೆ ಚಾಕ್ಲೇಟ್ ಸಿಕ್ತು ಅಂತಲ್ಲ, ಆ ಮಗು ಪ್ರೀತಿಯಿಂದ ಆ ಚಾಕ್ಲೇಟ್ ಅನ್ನ ಕೊಟ್ಟಿದೆ ಅಂತೇಳಿ. ಆ ಮಗುವಿನ ಪ್ರೀತಿಯು ಅದರಲ್ಲಿ ಇದೆ. ಹಾಗೆ ನಾವು ಕೊಡುವಂತಹ ಪತ್ರ, ಪುಷ್ಪ, ಫಲಂ, ತೋಯಂ ಏನಿದೆ ಅದನ್ನ ಪ್ರೀತಿಯಿಂದ ಭಗವಂತನಿಗೆ ನಾವು ಅರ್ಪಣೆ ಮಾಡಬೇಕು. ಹಾಗಾಗಿ ಭಕ್ತಿ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಅನಿಸ್ತದೆ ಇಲ್ಲಿ ನಮಗೆ. ಈಗ ಯಾರಲ್ಲಿ ಭಕ್ತಿ ಇಲ್ಲವೋ ಅಥವಾ ಭಗವಂತನ ಕುರಿತಾಗಿ ಒಂದು ಗಟ್ಟಿಯಾದಂತಹ ಭಕ್ತಿ ಇಲ್ಲ, ಅಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನ ಭಗವಂತ ಮುಂದಿನ ಶ್ಲೋಕದಲ್ಲಿ 27ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾನೆ. ಇಲ್ಲಿ ಈ ಶ್ಲೋಕದಲ್ಲಿ ಭಕ್ತಿ ಅನ್ನುವಂತಹ ಪದದ ಪ್ರಯೋಗ ಇಲ್ಲ. ಅಂದ್ರೆ ಯಾರು ಭಗವಂತನ ಕುರಿತಾಗಿ ಅನನ್ಯ ಭಕ್ತಿಯನ್ನ ಮಾಡಿ ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ಲಿಕ್ಕೆ ಆಗುವುದಿಲ್ವೋ ಅವರಿಗೆ ಹೇಳಿರುವಂತಹ 2ನೇ ವಿಧಾನ ಇಲ್ಲಿದೆ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ಏನಿದೆ ಅವುಗಳನ್ನ ಭಗವಂತನಿಗೆ ಅರ್ಪಿಸುವಂಥದ್ದು. ಇಲ್ಲಿ ಭಗವಂತ ಎಲ್ಲದರ ಒಂದು ಭೋಕ್ತಾರನಾಗಿದ್ದಾನೆ. ಹಾಗಾಗಿ ಎಲ್ಲವೂ ಕೂಡ ಅವನಿಗೆ ಸೇರಿರುವಂತಹದ್ದು. ಮತ್ತೆ ಭಗವಂತನಿಗೆ ಸೇರಿದ್ದನ್ನ ನಾವು ಭಗವಂತನಿಗೆ ಅರ್ಪಿಸುವುದು ಅಂತ ಹೇಳಿದ್ರೆ ಏನರ್ಥ? ಇಲ್ಲಿ ನಾವು ಮಾಡುವಂತಹ ಶ್ರಮದ ಫಲವನ್ನ ಅರ್ಪಿಸುವಂತಹದ್ದು. ನಾವು ಮಾಡುವಂತಹ ಕೆಲಸ ಭುಂಜಿಸುವುದು ಅಥವಾ ಏನನ್ನೇ ಸ್ವೀಕಾರ ಮಾಡಿದ್ರೆ, ಆಹಾರ ಸ್ವೀಕಾರ ಮಾಡಿದ್ರೆ, ಅಥವಾ ಯಾರಿಗಾದ್ರೂ ಏನಾದ್ರೂ ಒಂದು ಉಡುಗೊರೆಯನ್ನ ಕೊಡುವಂತಹದ್ದು, ಇದೆಲ್ಲವೂ ಕೂಡ ಆ ಭಗವಂತನ ಪ್ರೀತ್ಯರ್ಥವಾಗಿ ನಾವು ತಿನ್ನುವಂತಹ ಆಹಾರ, ನಾವು ಕೊಡುವಂತಹ ವಸ್ತುಗಳು, ನಾವು ಮಾಡುವಂತಹ ತಪಸ್ಸು ಎಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಿತವಾಗಿ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಭಗವಂತನಿಗೆ ಕಾಣಿಕೆಯಾಗಿ ಅರ್ಪಿಸುವಂತಹದ್ದು. ಇದು ಅನನ್ಯ ಭಕ್ತಿಗಿಂತ ಒಂದು ಹೆಜ್ಜೆ ಕೆಳಗೆ ಇರುವಂತಹ ಒಂದು ವಿಧಾನ. ಈ ರೀತಿ ಭಗವಂತನನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಸುಲಭ. ಯಾಕಂದ್ರೆ ಭಗವಂತ ಮೊದಲನೇದಾಗಿ ಹೇಳಿದ್ದಾನೆ, ನನ್ನ ಪೂಜೆ ಮಾಡಲಿಕ್ಕೆ ನಿಮಗೆ ಬಹಳ ಕಷ್ಟ ಇಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ, ಈ 4 ವಸ್ತುಗಳಲ್ಲಿ ಏನನ್ನೇ ಕೊಟ್ಟರು ಕೂಡ ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ. ಆದ್ರೆ ಯಾರಿಗೆ ಭಕ್ತಿಪೂರ್ವಕವಾಗಿ ಭಗವಂತನಿಗೆ ಸೇವೆ ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ವೋ ಅವರು ಈ ರೀತಿಯಾಗಿ ಇಲ್ಲಿ ಹೇಳಿದ ಹಾಗೆ ಮಾಡುವಂತಹ ಎಲ್ಲಾ ಕಾರ್ಯಗಳನ್ನು ಕೂಡ ಕೃಷ್ಣಾರ್ಪಣ ಅಂತ ಹೇಳಿ ಅವರು ಅದನ್ನ ಸ್ವೀಕಾರ ಮಾಡುವಂಥದ್ದು ಭಗವಂತನ ಪ್ರಸಾದ ರೂಪದಲ್ಲಿ. ಇದು ಇನ್ನೊಂದು ಉತ್ತಮವಾದಂತಹ ವಿಧಾನ. ಇನ್ನು ಮುಂದಕ್ಕೆ ಭಗವಂತ ತನ್ನ ಮಾತನ್ನ ಮುಂದುವರಿಸ್ತಾನೆ. ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮ ಬಂಧನೈ
ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಈ ರೀತಿಯಲ್ಲಿ ನೀನು ಕರ್ಮಬಂಧನದಿಂದ ಮತ್ತು ಅದರ ಶುಭಾಶುಭ ಫಲಗಳಿಂದ ಬಿಡುಗಡೆ ಹೊಂದುತ್ತೀಯೇ. ಈ ತ್ಯಾಗದ ತತ್ವದಿಂದ ನಿನ್ನ ಮನಸ್ಸು ನನ್ನಲ್ಲಿ ನೆಲೆಸಿ ನೀನು ಮುಕ್ತನಾಗುತ್ತೀಯೇ ಮತ್ತು ನನ್ನ ಬಳಿಗೆ ಬರುತ್ತೀಯೇ. ಇದು ಬಹಳ ಉತ್ತಮವಾದಂತಹ ಮಾತು ಭಗವಂತ ಹೇಳ್ತಾ ಇರುವಂತದ್ದು. ಎರಡು ವಿಚಾರಗಳಿಂದ ನಮಗೆ ಬಿಡುಗಡೆ ದೊರಕುತ್ತದೆ. ಒಂದು ಕರ್ಮಬಂಧನ, ಇನ್ನೊಂದು ಕರ್ಮಬಂಧನದ ಫಲ. ಕರ್ಮಬಂಧನ ಅಂತ ಹೇಳಿದ್ರೆ ನಾವು ಮಾಡುವಂತಹ, ಈಗ ಪ್ರಸ್ತುತವಾಗಿ ಮಾಡುವಂತಹ ಕೆಲಸಗಳು, ಅವುಗಳಿಂದ ಬರುವಂತಹ ಬಂಧನ. ಅಂದ್ರೆ ನಾವು ಒಂದು ಕೆಲಸದಲ್ಲಿ ತೊಡಗಿದ್ದಾಗ ಇನ್ನೊಂದು ಯಾವುದೋ ಕೆಲಸ ಅದನ್ನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಈ ಕೆಲಸವು ನನ್ನನ್ನು ಬಂಧಿಸಿಟ್ಟುಕೊಂಡಿದೆ, ಅದನ್ನ ಬಿಟ್ಟು ಹೋಗ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ, ಅದನ್ನ ಮುಗಿಸಬೇಕು. ಅದು ಕರ್ಮಬಂಧನ. ಇನ್ನು ಶುಭಾಶುಭ ಫಲಗಳು, ಅದು ಆ ಕರ್ಮದಿಂದ ಬರುವಂತಹ ಕೊನೆಯ ಫಲ ಅಥವಾ ನಿರ್ಣಾಯಕವಾದಂತಹ ಹಂತ. ಅಲ್ಲಿ ಒಂದು ಶುಭ ಫಲ ಬರ್ಬೋದು ಅಥವಾ ಅಶುಭ ಫಲವು ಕೂಡ ಬರ್ಬೋದು. ಯಾಕಂದ್ರೆ ಅವರು ಮಾಡ್ತಾ ಇರುವಂತದ್ದು ಭಕ್ತಿ ಕಾರ್ಯ ಅಲ್ಲ, ಅದು ಭಕ್ತಿ ಕಡಿಮೆ ಇದ್ದು ತಮ್ಮೆಲ್ಲ ಕರ್ಮಗಳನ್ನ ಭಗವಂತನಿಗೆ ಅರ್ಪಣೆ ಮಾಡುವಂತಹ ಒಂದು ಕಾರ್ಯ ಆಗಿರೋದ್ರಿಂದ ಅಲ್ಲಿ ಶುಭಾಶುಭ ಫಲಗಳು ಬರುವಂತ ಸಾಧ್ಯತೆ ಇರ್ತದೆ. ಆದ್ರೆ ಯಾವಾಗ ನಾವು ಅದನ್ನ ಭಗವಂತನಿಗೆ ಅರ್ಪಣೆ ಮಾಡ್ತೇವೋ ಆಗ ಅದರ ಕರ್ಮಬಂಧನವಾಗ್ಲಿ ಅಥವಾ ಅದರ ಪಾಪ ಕರ್ಮಗಳು ಪುಣ್ಯ ಕರ್ಮಗಳಾಗ್ಲಿ ಯಾವುದು ಕೂಡ ನಮಗೆ ಬರುವುದಿಲ್ಲ. ಹೀಗೆ ಈ ತ್ಯಾಗ ತತ್ವದಿಂದ ಭಗವಂತನಲ್ಲಿ ನಮ್ಮ ಮನಸ್ಸು ನೆಲೆಸಿರುವುದರಿಂದ, ನೆಲೆಸುವಂತೆ ಮಾಡುವುದರಿಂದ, ನಿಲ್ಲಿಸುವುದರಿಂದ ನಮ್ಮ ಜೀವನವು ಸಾರ್ಥಕವಾಗ್ತದೆ ಅಥವಾ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಮತ್ತು ಆ ಭಗವಂತ ನಮ್ಮನ್ನ ತನ್ನ ಕಡೆಗೆ ಕರೆಸಿಕೊಂಡು ಹೋಗ್ತಾನೆ. ಇದು ಭಗವಂತನನ್ನ ಪೂಜಿಸ್ಲಿಕ್ಕೆ ಇರುವಂತಹ ಎರಡನೇ ಹಂತ. ಇನ್ನು ಮುಂದಕ್ಕೆ 29ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅರ್ಜುನ, ನಾನೀಗ ನಿನಗೆ ಏನೆಲ್ಲ ಹೇಳಿಕೊಟ್ನೋ ಇದೆಲ್ಲ ಕೆಲವರಿಗೆ ಮಾತ್ರ ಮೀಸಲಾದದ್ದಲ್ಲ. ಇದನ್ನು ಯಾರು ಬೇಕಾದರೂ ಅಭ್ಯಾಸ ಮಾಡಬಹುದು. ಈಗ ನಾವು ಇಷ್ಟೆಲ್ಲ ಕೃಷ್ಣ ಹೇಳುವುದನ್ನ ನೋಡಿ, ಇದು ನನಗೆಲ್ಲ ಸಾಧ್ಯ ಆಗ್ಲಿಕ್ಕಿಲ್ಲ, ಇದು ತುಂಬಾ ಕಷ್ಟ ಅಂತ ಹೇಳಿ ನೀನು ಅಂದುಕೊಳ್ಳುವುದು ಬೇಡ. ಇದನ್ನು ಹೇಗೆ ನಾನು ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿದ್ದೇನೆ ಅನ್ನೋದನ್ನ ಭಗವಂತ ಈ ಶ್ಲೋಕದಲ್ಲಿ ಇಲ್ಲಿ ಹೇಳ್ತಾ ಇದ್ದಾನೆ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ಇಲ್ಲಿ ಸಮೋಹಂ ಸರ್ವಭೂತೇಷು, ಎಲ್ಲಾ ಭೂತಗಳಿಗೆ, ಎಲ್ಲಾ ಜೀವಿಗಳಿಗೂ ನಾನು ಸಮಾನನಾಗಿದ್ದೇನೆ. ನನಗೆ ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ಸಿಟ್ಟಿಲ್ಲ ಅಥವಾ ದ್ವೇಷ ಅಥವಾ ಪ್ರೀತಿಯೂ ಕೂಡ ಇರುವುದಿಲ್ಲ. ಎಲ್ಲವೂ ಕೂಡ ಅವರವರ ಆ ಒಂದು ಕೆಲಸಕ್ಕೆ ಅಥವಾ ಕರ್ಮಕ್ಕೆ ಸರಿಯಾಗಿ ಅವರು ಪ್ರತಿಫಲವನ್ನ ಪಡೆಯುತ್ತಾ ಇರ್ತಾರೆ. ಹಾಗಾಗಿ ಭಗವಂತ ಮಾಡಿದ್ದು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಸಮೋಹಂ ಸರ್ವಭೂತೇಷು ನಮೇ ದ್ವೇಷೇಸ್ತಿ ನ ಪ್ರಿಯ. ಹೀಗೆ ಎಲ್ಲರೂ ಕೂಡ, ಈಗ ಪ್ರಭುಪಾದರು ಮತ್ತು ಚೈತನ್ಯ ಮಹಾಪ್ರಭುಗಳು ಕೂಡ ಭಕ್ತಿ ಅನ್ನೋದನ್ನ ಎಲ್ಲರಿಗೂ ಹಂಚಿದ್ದಾರೆ. ಅವರ ಹುಟ್ಟು ಏನಂತಾಗ್ಲಿ ಅಥವಾ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನಾಗ್ಲಿ ಅವರು ನೋಡಿ ಅದನ್ನ ವಿತರಣೆ ಮಾಡುವುದಲ್ಲ. ಯಾರೆಲ್ಲ ಸಂಪರ್ಕಕ್ಕೆ ಬರ್ತಾರೋ ಅವರೆಲ್ಲರಿಗೂ ಕೂಡ ಕೃಷ್ಣ ಪ್ರಜ್ಞೆಯನ್ನ ಕೊಡ್ತಾ ಬಂದಿದ್ದಾರೆ. ಆ ಭಗವಂತ ಅವರಿಗೆಲ್ಲರಿಗೂ ಅನುಗ್ರಹವನ್ನ ಮಾಡಿದ್ದಾನೆ. ಅಂದ್ರೆ ಭಗವಂತ ಎಲ್ಲರಿಗೂ ಕೂಡ ಸಮಾನನಾಗಿದ್ದಾನೆ. ಎಲ್ಲರೂ ಕೂಡ ಭಗವಂತನ ಭಕ್ತಿಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಒಂದು ವೇಳೆ ನನ್ನಲ್ಲಿ ಪರಿಪೂರ್ಣತೆ ಇಲ್ಲ, ಈಗ ನಾನು ಬಡವನಾಗಿದ್ರೆ ನನಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಇದನ್ನು ಅರ್ಪಣೆ ಮಾಡುವುದು ದೊಡ್ಡ ಕಷ್ಟ ಏನಲ್ಲ. ಯಾಕಂದ್ರೆ ಒಂದು ಲೋಟ ಹಾಲು ಅಥವಾ ನೀರು, ಹಣ್ಣು ಹಂಪಲುಗಳು ಇವುಗಳನ್ನು ಭಗವಂತನಿಗೆ ನಾವು ನಿತ್ಯವೂ ಕೂಡ ಅರ್ಪಣೆ ಮಾಡಬಹುದು. ಆದ್ರೆ ನಮ್ಮಲ್ಲಿ ಆ ಒಂದು ಶುದ್ಧತೆ ಇಲ್ಲದೆ ಇದ್ದಾಗ, ಹೃದಯದಲ್ಲಿ ಭಗವಂತನಿಗೆ ಶರಣಾಗತನಾಗುವಂತಹ ಶುದ್ಧತೆ ಇಲ್ಲದೆ ಇದ್ದಾಗ ಆ ವ್ಯಕ್ತಿ ಏನು ಮಾಡಬೇಕು, ಆ ವ್ಯಕ್ತಿಗೆ ಹೇಗೆ ಭಗವಂತ ಇನ್ನಷ್ಟು ಪ್ರೇರಣೆಯನ್ನ ಕೊಡ್ತಾನೆ ಅನ್ನೋದನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಪಿ ಚೇತ್ಸು ದುರಾಚಾರೋ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ.
ಯಾವುದಾದರೂ ಅತ್ಯಂತ ಹೀನ ಕಾರ್ಯಗಳನ್ನು ಮಾಡುತ್ತಿದ್ದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಆತನನ್ನು ಸಾಧು ಎಂದೇ ಭಾವಿಸಬೇಕು, ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಈಗ ಒಬ್ಬ ವ್ಯಕ್ತಿ ಬಡವನಾಗಿದ್ರೆ ಆತನು ಭಗವಂತನಿಗೆ ಪತ್ರಂ ಪುಷ್ಪಂ ಫಲಂ ತೋಯಮನ್ನ ಅರ್ಪಿಸಬಹುದು. ಆದರೆ ಅವನಿಗೆ ಅವನು ಅನೇಕ ಪಾಪ ಕಾರ್ಯಗಳನ್ನು ಮಾಡಿದ್ದಾನೆ. ಆ ಪಾಪ ಕಾರ್ಯಗಳ ಫಲವಾಗಿ ಅವನಿಗೆ ಭಗವಂತನನ್ನು ನೆನೆಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹ ಮಾತನ್ನ ಯಾರಾದರೂ ಹೇಳಬಹುದು. ಅದಕ್ಕೆ ಕೂಡ ಭಗವಂತ ಉತ್ತರವನ್ನ ಕೊಡ್ತಾ ಇದ್ದಾನೆ. ಏನು ಅಂತ ಹೇಳಿದ್ರೆ, ಯಾರು ಭಗವಂತನ ಭಕ್ತಿಯನ್ನ ಮಾಡ್ತಾರೋ ಅವರು ಭಗವಂತನಿಗೆ ಯಾರು ಸಂಪೂರ್ಣವಾಗಿ ಶರಣಾಗತರಾಗಿದ್ದಾರೋ ಅಂತಹವರನ್ನು ನಾವು ಸಾಧುಗಳು ಅಂತ ಹೇಳಿಯೇ ಪರಿಗಣಿಸಬೇಕು. ಅವರ ಬಾಹ್ಯವಾದಂತಹ ಕಾರ್ಯಚಟುವಟಿಕೆಗಳು ಯಾವುದೇ ಒಂದು ಹೀನ ಕಾರ್ಯಗಳನ್ನು ಮಾಡುವುದಾಗಿರ್ಲಿ ಅಥವಾ ಪಾಪಕರ್ಮವೇ ಆಗಿರ್ಲಿ, ಅವರು ಭಗವಂತನ ಒಂದು ಸೇವೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳಿದ ಮೇಲೆ ಅವರನ್ನ ಮಹಾತ್ಮರು ಅಂತ ಹೇಳಿಯೇ ನಾವು ಕರಿಬೇಕು. ಭಗವಂತನ ಶುದ್ಧ ಭಕ್ತರು ಅಂತ ಹೇಳಿ ನಾವು ಕರಿಬೇಕು. ಅಥವಾ ಆ ಒಂದು ಚೇತ್ಸು ದುರಾಚಾರ, ಆ ದುರಾಚಾರದಲ್ಲಿ ತೊಡಗಿದ್ರೆ. ಆದ್ರೆ ದುರಾಚಾರ ಅಂತ ಹೇಳಿದ್ರೆ ಪಾಪ ಫಲ ಪ್ರತಿಕ್ರಿಯೆಯನ್ನು ಕೊಡುವಂತಹದ್ದು. ಅದು ಭಗವಂತನಿಗೆ ಯಾವುದೇ ಪಾಪ ಇಲ್ಲ. ಭಗವಂತ ನಮೇ ಕರ್ಮಾಣಿ ಲಿಂಪಂತಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಮಾಡುವ ಕರ್ಮ ಭಗವಂತನಿಗೂ ಕೂಡ ಅದು ಅಂಟುವುದಿಲ್ಲ. ಕರ್ಮಾಣಿ ನಿರ್ದಹತಿ ಕಿಂತಜ ಭಕ್ತಿ ಬಾಜಂ. ಯಾವೆಲ್ಲ ಕರ್ಮಗಳನ್ನು ನಾವು ಮಾಡಿದ್ದೇವೋ ಅದೆಲ್ಲವನ್ನು ನಾಶ ಮಾಡುವಂತಹ ಶಕ್ತಿ ಆ ಒಂದು ಭಗವಂತನ ನಾಮಕ್ಕೆ ಇದೆ. ಹೀಗೆ ಒಬ್ಬ ವ್ಯಕ್ತಿ ಎಷ್ಟು ಪಾಪ ಕಾರ್ಯಗಳನ್ನು ಮಾಡಬಹುದೋ ಅದೆಲ್ಲವನ್ನು ಕೂಡ ನಾಶ ಮಾಡುವಂತಹ ಶಕ್ತಿ ಭಗವಂತನಿಗಿದೆ. ಮತ್ತು ಭಗವಂತನ ಅನುಗ್ರಹಕ್ಕೆ ಅದಕ್ಕೆ ಮಿತಿ ಇಲ್ಲ. ಆ ಭಗವಂತ ಎಷ್ಟು ಬೇಕಾದರೂ ಅನುಗ್ರಹವನ್ನ ಮಾಡ್ತಾನೆ. ತನ್ನ ಇಷ್ಟ ಭಗವಂತನಿಗೆ ಒಮ್ಮೆ ಭಕ್ತರ ಮೇಲೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಆ ಭಗವಂತನ ಒಂದು ಅನುಗ್ರಹಕ್ಕೆ ಆತನು ಪಾತ್ರನಾದ ಅಂತ ಇದ್ಮೇಲೆ ಆತನು ಭಕ್ತಿಯಲ್ಲಿ ಬಹಳಷ್ಟು ಪ್ರಗತಿಯನ್ನ ಸಾಧಿಸ್ತಾನೆ. ಪ್ರಾರಂಭಿಕ ಹಂತದಲ್ಲಿ ಆ ವ್ಯಕ್ತಿಯು ಹೀನ ಕಾರ್ಯಗಳನ್ನ ಮಾಡ್ತಿದ್ರೂ ಪರವಾಗಿಲ್ಲ. ಆದ್ರೆ ಭಕ್ತಿಗೆ ಬಂದ ನಂತರ ಅದೆಲ್ಲವನ್ನು ಕೂಡ ಆತನು ಬಿಟ್ಟು ಬಿಡಬೇಕು. ಅದು ಭಕ್ತರ ಸಂಘದಲ್ಲಿದ್ದಾಗ ಮಾತ್ರ ಸಾಧ್ಯವಾಗುತ್ತದೆ. ಹೀಗೆ ಅಂತಹ ಜನರನ್ನ ಇಲ್ಲಿ ತಪ್ಪು ಮಾಡಿ ಮತ್ತೆ ಭಗವಂತನಲ್ಲಿ ಕ್ಷಮೆ ಕೇಳಿ ಮತ್ತೆ ಇನ್ನೊಂದು ತಪ್ಪು ಮಾಡುವುದಲ್ಲ. ಬದಲಾಗಿ ಈಗ ನಾನು ಅನೇಕ ಪಾಪ ಕಾರ್ಯಗಳನ್ನ ಮಾಡಿದ್ದೇನೆ, ನಾನು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಬೇಕು ಅನ್ನುವಂತಹ ಶರಣಾಗತಿಯ ಭಾವದಿಂದ ನಾವು ಭಗವಂತನ ಹತ್ತಿರ ಹೋಗಬೇಕು. ಅಂತವರನ್ನ ಸಾಧು ಅಂತ ಹೇಳಿಯೇ ಪರಿಗಣಿಸಬೇಕು ಅಂತ ಹೇಳಿ ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ಮತ್ತೆ ಅವರನ್ನ ಭಗವಂತ ಅರ್ಧಕ್ಕೆ ಕೈ ಬಿಡುವುದಿಲ್ಲ. ನಾವು ಏನು ಪಾಪ ಕಾರ್ಯಗಳನ್ನ ಮಾಡಿದ್ದೇವೋ ಅದೆಲ್ಲದಕ್ಕೂ ಕೂಡ ಪರಿಹಾರವನ್ನ ಭಗವಂತನೇ ಮಾಡಿಕೊಡ್ತಾನೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಈ 31ನೇ ಶ್ಲೋಕದಲ್ಲಿ ನೀವು ನೋಡ್ಬೋದು. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿ ನಿಗಚ್ಚತಿ ಕೌಂತೆಯ ಪ್ರತಿ ಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಕ್ಷಿಪ್ರಂ ಭವತಿ ಧರ್ಮಾತ್ಮ. ಆ ವ್ಯಕ್ತಿ ಯಾರು ಸುದುರಾಚಾರೋ ಇರ್ತಾನೋ, ಯಾರು ಪಾಪ ಕಾರ್ಯಗಳನ್ನ ಮಾಡಿದ್ರು ಕೂಡ ಆತನು ಭಗವಂತನ ಹತ್ತಿರ ಬರ್ತಾನೋ ಅಂತಹ ವ್ಯಕ್ತಿ ಕ್ಷಿಪ್ರಂ ಭವತಿ ಧರ್ಮಾತ್ಮ. ಆದಷ್ಟು ಬೇಗ ಆತನು ತನ್ನೆಲ್ಲ ದುಷ್ಟಕರ್ಮಗಳನ್ನ, ಆ ದುರಾಚಾರವನ್ನೆಲ್ಲ ಬಿಟ್ಟು ಧರ್ಮಾತ್ಮನಾಗಿ ಕಾಣಿಸಿಕೊಳ್ತಾನೆ. ಅಂತಹ ವ್ಯಕ್ತಿಯು ಯಾವಾಗಲೂ ಕೂಡ ಶಾಂತಿಯನ್ನ ಹೊಂದುತ್ತಾನೆ. ಶಾಶ್ವತ್ ಶಾಂತಿ ನಿಗಚ್ಚತಿ ಅಂತ ಹೇಳಿ ಅರ್ಜುನನಿಗೆ ಭಗವಂತ ಹೇಳ್ತಾನೆ. ಮತ್ತು ಅದರ ಜೊತೆಗೆ ಅರ್ಜುನ, ನೀನೇ ಈ ಜಗತ್ತಿಗೆ ಈ ಒಂದು ಮಾತನ್ನ ಸಾರಿ ಹೇಳಿಬಿಡು. ಏನು ಅಂತ ಹೇಳಿದ್ರೆ ಭಗವಂತನ ಭಕ್ತಿಯನ್ನ ಯಾರು ಮಾಡ್ತಾರೋ ಅವರು ಯಾವತ್ತೂ ನಾಶವಾಗುವುದಿಲ್ಲ ಅಂತ ಹೇಳಿ. ಇಲ್ಲಿ ಯಾಕೆ ಭಗವಂತ ತಾನೇ ಒಂದು ಮಾತನ್ನ ಹೇಳಬಹುದಾಗಿತ್ತು, ಅರ್ಜುನನ ಕೈಯಲ್ಲಿ ಯಾಕೆ ಹೇಳ್ತಾ ಇದ್ದಾರೆ? ಕೌಂತೆಯ ಪ್ರತಿಜಾನೀಹಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಗವಂತನಾದ್ರೂ ಮಾತಿಗೆ ತಪ್ಪಬಹುದು, ಆದ್ರೆ ಭಗವಂತನ ಭಕ್ತರು ಮಾತಿಗೆ ತಪ್ಪುವುದಿಲ್ಲ. ಯಾಕಂದ್ರೆ ಅದನ್ನ ಭಗವಂತ ಮೆಚ್ಚುವುದಿಲ್ಲ. ಭಗವಂತ ಅನೇಕ ಕಾರ್ಯಕ್ರಮಗಳಲ್ಲಿ ತಾನು ತನ್ನ ಒಂದು ನಿಯಮವನ್ನ ಭೇದಿಸಿರುವಂತದ್ದು ನಾವು ಕಾಣ್ತೇವೆ. ಹೇಗೆ ಮಹಾಭಾರತ ಯುದ್ಧದಲ್ಲಿ, ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ತಾನು ಆಯುಧವನ್ನ
ಧರಿಸುವುದಿಲ್ಲ ಅಂತೇಳಿ ಪ್ರತಿಜ್ಞೆ ಮಾಡಿರ್ತಾನೆ. ಆದ್ರೆ ಭೀಷ್ಮಾಚಾರ್ಯರು ಬಂದಾಗ ಆ ಆ ಭೀಷ್ಮಾಚಾರ್ಯರು ಅನೇಕ ಯೋಧರುಗಳನ್ನು ಸಂಹಾರ ಮಾಡ್ತಾ ಇರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಭೀಷ್ಮಾಚಾರ್ಯರನ್ನ ತಡೆಯುವಂತಹ ಒಂದು ಉದ್ದೇಶಕ್ಕೋಸ್ಕರ ಶ್ರೀಕೃಷ್ಣನು ಮುರಿದಿದ್ದಂತಹ ಒಂದು ರಥದ ಚಕ್ರವನ್ನು ತೆಗೆದುಕೊಂಡು ಅವರ ಹತ್ರ ಆ ಹೋಗ್ತಾನೆ. ಹೀಗೆ ಆ ಕೃಷ್ಣನು ತನ್ನ ಮಾತನ್ನ ಮುರಿದಿದ್ದಾನೆ. ಅಲ್ಲಿ ತಾನು ಶಸ್ತ್ರವನ್ನ ಕೈಗೆತ್ತಿಕೊಳ್ಳುವುದಿಲ್ಲ ಅಂತೇಳಿ ಶಸ್ತ್ರ ಸನ್ಯಾಸವನ್ನು ತೆಗೆದುಕೊಂಡಿದ್ದೇನೆ ಅಂತ ಆದ್ರೂ ಕೂಡ ಅರ್ಜುನನ ರಕ್ಷಣೆಗಾಗಿ ಮತ್ತೆ ಭೀಷ್ಮಾಚಾರ್ಯರ ಒಂದು ಪ್ರೀತಿಗೋಸ್ಕರ ಕೂಡ ಶ್ರೀಕೃಷ್ಣ ತನ್ನ ಮಾತನ್ನ ಮೀರ್ತಾನೆ. ಆದರೆ ಭಕ್ತರು ಅವರು ಯಾವತ್ತೂ ಕೂಡ ಆ ಭಗವಂತನ ಅಥವಾ ತಾವು ಹೇಳಿದಂತಹ ಮಾತನ್ನ ಅವರು ಸುಳ್ಳು ಮಾಡುವುದಿಲ್ಲ. ಹಾಗಾಗಿ ಭಗವಂತ ಹೇಳುದು ಅರ್ಜುನನ ಹತ್ರ, ಅರ್ಜುನ ನೀನು ಹೇಳು, ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರು ಯಾವತ್ತೂ ಕೂಡ ನಾಶ ಆಗುವುದಿಲ್ಲ ಅಂತ ಹೇಳಿ ಇಲ್ಲಿ ಭಗವಂತ ಅರ್ಜುನನಿಗೆ ತಿಳಿಸಿಕೊಡ್ತಾ ಇರುವಂತಹದ್ದು. ಅಂತ ವ್ಯಕ್ತಿ ಯಾವತ್ತೂ ಕೂಡ ನಾಶ ಆಗುವುದಿಲ್ಲ. ಇನ್ನೂ ಒಂದು ಸಮಸ್ಯೆ ನಮಗೆ ಎದುರಾಗಬಹುದು. ಮೊದಲನೇದಾಗಿ ನಾನು ಬಹಳ ಬಡವ, ನನ್ನಲ್ಲಿ ಏನೂ ಇಲ್ಲ ಅಂತ ಹೇಳಿ ಆ ಒಂದು ಸಮಸ್ಯೆ, ಅದಕ್ಕೆ ಭಗವಂತ ಪರಿಹಾರವನ್ನು ಕೊಟ್ಟ, ಪತ್ರಂ ಪುಷ್ಪಂ ಫಲಂ ತ್ವಯಂ. ಎರಡನೇದ್ದು, ನಾನು ಕೀಳು ಕುಲದಲ್ಲಿ ಹುಟ್ಟಿದ್ದೇನೆ, ನನಗೆ ಯಾವುದೇ ಒಂದು ಅರ್ಹತೆ ಇಲ್ಲ ಸಮಾಜದಲ್ಲಿ ಅಂತ ಹೇಳಿ ಭಗವಂತ ಅರ್ಜುನನು ಹೇಳುವುದಾದ್ರೆ ಅಲ್ಲಿ ಹೇಳುವಂತ ಅಪಿಚೇಸು ದುರಾಚಾರ, ನೀನು ಯಾವುದೇ ರೀತಿಯಾದಂತಹ ಸ್ಥಿತಿಯಲ್ಲಿರು ಪರವಾಗಿಲ್ಲ, ಆ ಭಗವಂತನ ಭಕ್ತಿ ಮಾಡಬೇಕು ಅನ್ನುವಂತಹ ಆಸೆ ಇದ್ರೆ ಆತನು ಈ ಒಂದು ಭಕ್ತಿ ಕಾರ್ಯದಲ್ಲಿ ತೊಡಗಬಹುದು. ಇನ್ನೂ ಒಂದು ಸಮಸ್ಯೆ ಇದೆ, ಏನು ಅಂತ ಹೇಳಿದ್ರೆ ಸಮಾಜದಲ್ಲಿ ಸ್ತ್ರೀಯರಿಗೆ ಪುರುಷರಷ್ಟು ಸ್ವಾತಂತ್ರ್ಯ ಇರುವುದಿಲ್ಲ. ಅವರಿಗೆ ತಮಗೆ ಬೇಕಾದ ಹಾಗೆ ಭಕ್ತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಮನೆಯಲ್ಲಿ ಅವರಿಗೆ ಬಹಳಷ್ಟು ಕೆಲಸಗಳಿರ್ತವೆ, ಮನೆಯ ಸಂಪೂರ್ಣ ಜವಾಬ್ದಾರಿ ಅವರ ಮೇಲೆ ಇರ್ತದೆ. ಅಂತಹ ಅಷ್ಟೊಂದು ಜವಾಬ್ದಾರಿಗಳ ನಡುವೆ ಅವರು ಭಕ್ತಿಯನ್ನ ಮಾಡುವುದು ಹೇಗೆ ಸಾಧ್ಯವಾಗ್ತದೆ? ಈಗ ನಾವು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲೆಲ್ಲ ನೋಡುವುದಾದ್ರೆ ಪುರುಷರೇ ಭಗವಂತನ ಕಾರ್ಯವನ್ನೆಲ್ಲ, ಭಕ್ತಿ ಕಾರ್ಯವನ್ನ, ಆ ಒಂದು ಪಂಚರಾತ್ರದ ವಿಧಿಗಳನ್ನೆಲ್ಲ ನೆರವೇರಿಸುವುದನ್ನು ಕಾಣ್ತೇವೆ. ಹಾಗಾದ್ರೆ ಸ್ತ್ರೀಯರಿಗೆ ಇದೆಲ್ಲವೂ ಸಾಧ್ಯ ಆಗ್ತದ ಅನ್ನುವಂತಹ ಮಾತಿಗೆ ಇಲ್ಲಿ ಭಗವಂತ ಉತ್ತರವನ್ನು ಕೊಡ್ತಾ ಇದ್ದಾನೆ. ಎಲ್ಲರಿಗೂ ಸಾಧ್ಯ ಇದೆ, ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಇಬ್ಬರಿಗೂ ಕೂಡ ಈ ಒಂದು ಭಕ್ತಿಯನ್ನ ಮಾಡಲಿಕ್ಕೆ ಅವಕಾಶ ಇದೆ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯು ಪಾಪಯೋನಯಃ ಸ್ತ್ರೀಯೋ ವೈಶ್ಯಸ್ತಥಾ ಶೂದ್ರಾಸ್ತೇಪಿ ಯಾಂತಿ ಪರಾಂ ಗತಿಂ. ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆದವರು ಕೀಳು ಜನ್ಮದವರಾದರೂ, ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರಾದರೂ ಪರಮಗತಿಯನ್ನು ಪಡೆಯಬಲ್ಲರು. ಇಲ್ಲಿ ವ್ಯಕ್ತಿಯ ಒಂದು ಕುಲವು ಅಥವಾ ಅವರ ಹುಟ್ಟು ಅನ್ನುವಂಥದ್ದು ಮುಖ್ಯವಾಗಿರುವುದಿಲ್ಲ. ವ್ಯಕ್ತಿಯು ಯಾವುದೇ ಒಂದು ಜನ್ಮದಲ್ಲಿ ಹುಟ್ಟಿರಲಿ, ಅವರಿಗೆ ಭಕ್ತಿಯನ್ನ ಮಾಡುವಂತಹ ಒಂದು ಅವಕಾಶ ಭಗವಂತ ಮಾಡಿಕೊಡ್ತಾ ಇದ್ದಾನೆ. ಇದು ಭಗವಂತನ ಒಂದು ಅನುಗ್ರಹ ನಮ್ಮೆಲ್ಲರ ಮೇಲೆ. ಒಬ್ಬ ವ್ಯಕ್ತಿ ಇನ್ನು ಇಷ್ಟೆಲ್ಲ ಕೇಳಿದ ಮೇಲೆ ನನಗೆ ಭಕ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಮಗೆ ಇರುವಂತಹ ಎಲ್ಲಾ ಕಷ್ಟಗಳಿಗೆ, ಎಲ್ಲಾ ಸಮಸ್ಯೆಗಳಿಗೂ ಕೂಡ ಭಗವಂತನು ಒಂದು ಪರಿಹಾರವನ್ನ ಇಲ್ಲಿ ಕೊಡ್ತಾ ಇದ್ದಾನೆ. ಹಾಗಿದ್ದ ಮೇಲೆ, ಇಷ್ಟೆಲ್ಲ ನೀವು ಸ್ವಾತಂತ್ರ್ಯವನ್ನ ಎಲ್ಲರಿಗೂ ಕೊಟ್ಟ ಮೇಲೆ, ಇನ್ನು ಸಾಮಾನ್ಯವಾಗಿ ಆಧ್ಯಾತ್ಮದಲ್ಲೇ ತೊಡಗಿರುವಂತಹ ಬ್ರಾಹ್ಮಣರಿಗೆ ಅಥವಾ ಪುಣ್ಯಜೀವಿಗಳಿಗೆ, ಯಾರು ಪುಣ್ಯವನ್ನ ಮಾಡಿರುವಂತಹ ವ್ಯಕ್ತಿಗಳಿಗೆ, ಅವರ ಬಗ್ಗೆ ಹೇಳುವುದೇನಿದೆ? ಅಥವಾ ರಾಜರ್ಷಿಗಳು ಅಂತ ಹೇಳಿದ್ರೆ ಸಾಮಾನ್ಯರಲ್ಲ, ಅವರು ರಾಜರಾಗಿದ್ರೂ ಕೂಡ ಋಷಿಗಳ ರೀತಿಯಲ್ಲಿ ಜೀವನವನ್ನು ನಡೆಸುವಂತಹವರು. ಅವರ ಮಾತನ್ನ ಹೇಳುವುದೇನಿದೆ? ಅನಿತ್ಯಮಸುಕಂ ಲೋಕಂ ಇಮಂ ಪ್ರಾಪ್ಸ್ಯ ಭಜಸ್ವ ಕಿಂ ಪುನರ್ಬ್ರಾಹ್ಮಣ ಪುಣ್ಯ ಭಕ್ತ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವಮಾಂ. ಹೀಗೆ ಧರ್ಮಾತ್ಮರಾದ ಬ್ರಾಹ್ಮಣರು ಭಕ್ತರು ಮತ್ತು ರಾಜರ್ಷಿಗಳ ವಿಷಯದಲ್ಲಿ ಇದು ಇನ್ನಷ್ಟು ನಿಜ. ಅವರಿಗೆ ದೊರಕ್ತದೆ ಅಂತಾದ್ಮೇಲೆ ಇವರಿಗೂ ಕೂಡ ಖಂಡಿತವಾಗಿಯೂ ದೊರಕ್ತದೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಅಶಾಶ್ವತವಾದ ದುಃಖದ ಲೋಕಕ್ಕೆ ಬಂದಿರುವಂತಹ ವ್ಯಕ್ತಿಗಳಾದಂತಹ ನಾವು, ಜನರಾದಂತಹ ನಾವು ಮತ್ತೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೋಸ್ಕರ ಭಗವಂತನ ಪ್ರೀತಿಪೂರ್ವಕ ಸೇವೆಯಲ್ಲಿ ನಾವು ತೊಡಗಬೇಕು. ಇದಕ್ಕೆ ಏನು ಮಾರ್ಗ ಅಂತ ಹೇಳಿದ್ರೆ, ಬಹಳ ಸುಲಭವಾದಂತಹ ಮಾರ್ಗವನ್ನ ಭಗವಂತ ಹೇಳ್ತಾ ಇದ್ದಾನೆ. ಇಷ್ಟರವರೆಗೆ ಯಾರಿಗೆಲ್ಲ ಒಂದು ಅವಕಾಶ ಇದೆ ಅಂತ ಹೇಳ್ತಾ ಹೋದ ನಂತರ ಕೊನೆಗೆ
ಏನು ಮಾಡಬೇಕು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನು ಮಾಡಬೇಕು ನಾವು ಭಗವಂತನ ಪೂಜೆಯನ್ನ ಮಾಡುವುದು ಅಂತ ಹೇಳಿದ್ರೆ, ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಈ ಶ್ಲೋಕ 18ನೇ ಅಧ್ಯಾಯದಲ್ಲಿಯೂ ಮತ್ತೆ ಬರ್ತದೆ, ಯಾಕಂದ್ರೆ ಈ ಶ್ಲೋಕ ಬಹಳ ಮುಖ್ಯವಾದದ್ದು. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ. ಈಗ ಸದಾ ಭಗವಂತನಲ್ಲೇ ಮನಸ್ಸನ್ನ ನೆಡುವಂತಹದ್ದು, ಚಿಂತಿಸುವುದರಲ್ಲಿ ತೊಡಗುವಂತಹದ್ದು, ಇದು ಮೊದಲನೇ ವಿಚಾರ. ಎರಡನೇದ್ದು ಭಗವಂತನ ಭಕ್ತನಾಗುವಂತಹದ್ದು, ಅಂದ್ರೆ ಭಗವಂತನ ಭಕ್ತಿ ಸೇವೆಯಲ್ಲಿ ನಾವು ತೊಡಗಿಕೊಳ್ಳುವುದು. ಆಮೇಲೆ ಯಾವಾಗಲೂ ಭಗವಂತನಿಗೆ ನಮಸ್ಕಾರಗಳನ್ನ ಅರ್ಪಿಸುವಂತಹದ್ದು. ಕೊನೆಯದಾಗಿ ಭಗವಂತನ ಪೂಜೆಯನ್ನ ಮಾಡುವಂಥದ್ದು. ಈ 4 ವಿಚಾರಗಳನ್ನ ನಾವು ಮಾಡಲಿಕ್ಕೆ ಸಾಧ್ಯ. ಯಾರಿಗೆಲ್ಲ ಮಾಡಲಿಕ್ಕೆ ಸಾಧ್ಯ? ಎಲ್ಲರಿಗೆ ಮಾಡಲಿಕ್ಕೆ ಸಾಧ್ಯ. ಅದು ಒಂದು ಮಗುವಾಗಿರ್ಲಿ, ಅಥವಾ ಯುವಕನಾಗಿರ್ಲಿ, ಅಥವಾ ವೃದ್ಧರಾಗಿರ್ಲಿ, ಬಡವನಾಗಿರ್ಲಿ, ಶ್ರೀಮಂತನಾಗಿರ್ಲಿ, ಪುಣ್ಯವನ್ನ ಮಾಡಿದವನಾಗಿರ್ಲಿ, ಪಾಪಿ ಆಗಿರ್ಲಿ, ಎಲ್ಲರಿಗೂ ಕೂಡ ಭಗವಂತನ ಭಕ್ತಿ ಅನ್ನುವಂಥದ್ದಕ್ಕೆ ಮುಕ್ತವಾದಂತಹ ಅವಕಾಶ. ಅದರಲ್ಲೂ ಈ ಕಲಿಯುಗದಲ್ಲಿ ಹರಿನಾಮ ಅನ್ನುವುದು ಅದೊಂದು ತಾರಕ ಮಂತ್ರ. ಅದನ್ನ ನಾವು ಉಪಯೋಗಿಸಿಕೊಂಡು ಭಗವಂತನ ಧಾಮಕ್ಕೆ ಹೋಗಿ ಬಿಡ್ಬೋದು. ಈ ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವಂತಹ ಸಂಸಾರ ಚಕ್ರಕ್ಕೆ ಮತ್ತೆ ನಾವು ಬರಬೇಕಾದಂತಹ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಭಗವಂತ ಈ ಒಂದು ಪರಮಗುಹ್ಯವಾದಂತಹ ಜ್ಞಾನವನ್ನು ನಮಗೆ ತಿಳಿಸಿಕೊಟ್ಟಿದ್ದಾನೆ. ಹೇಗೆ ಅಂತ ಹೇಳಿದ್ರೆ, ಒಂದು ಬಂಧಿ, ಒಬ್ಬ ಖೈದಿ ಜೈಲಿನಲ್ಲಿ ಬಂಧಿಯಾಗಿದ್ದಾನೆ. ಅವನಿಗೆ ಆ ಬಂಧನದ ಬಾಗಿಲಿನ ಕೀಲಿಕೈಯನ್ನು ಅವನ ಕೈಯಲ್ಲೇ ಕೊಟ್ಟು ಬಿಟ್ರೆ ಹೇಗಿರ್ತದೆ? ಅವನು ಸುಲಭವಾಗಿ ಅದನ್ನ ತೆರೆದು ಹೊರಗೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಇದನ್ನ ಭಗವಂತನೇ ನಮಗೆ ಅನುವು ಮಾಡಿ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಮ್ಮೆಲ್ಲಾ ಬಂಧನಗಳು ಕೂಡ ಕಳಚಿ ಹೋಗಿ ನಾವು ಪರಿಶುದ್ಧರಾಗಿ ಭಗವಂತನ ದಿವ್ಯಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿದೆ. ಇದಕ್ಕೇನು ಮಾಡ್ಬೇಕು ಅಂತ ಹೇಳಿದ್ರೆ 4 ವಿಚಾರಗಳು. ಮನ್ಮನ ಭವಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ಹೀಗೆ ನಾವು ಭಗವಂತನ ದಿವ್ಯಧಾಮವನ್ನ ಸೇರಬಹುದು ಅನ್ನುವಂತ ವಿಚಾರವನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇದು 9ನೇ ಅಧ್ಯಾಯದಲ್ಲಿ ಹೇಳಿರುವಂತಹ ಮುಖ್ಯವಾದಂತಹ ವಿಚಾರಗಳು. ಇದನ್ನು ರಹಸ್ಯತಮ ಜ್ಞಾನ ಅಂತ ಕರೀತಾರೆ. ಯಾಕಂದ್ರೆ ಇದು ನಮಗೆ ಅತಿ ಉತ್ತಮವಾದಂತಹ ಫಲವನ್ನ ಕೊಡ್ತದೆ. ಇದನ್ನು ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದೆ ಹೋಗಬಹುದು. ಅದಕ್ಕೆ ನಾವು ಭಕ್ತರ ಸಂಘದಲ್ಲಿ ಈ ಒಂದು ಅಧ್ಯಯನ ಮಾಡಬೇಕು, ಈ ಭಗವದ್ಗೀತೆಯನ್ನ. ಆಗ ನಮಗೆ ಇದು ಅರ್ಥ ಆಗ್ತದೆ. ಆ ಕಾರಣಕ್ಕಾಗಿಯೇ ಇದನ್ನ ರಹಸ್ಯತಮವಾದಂತಹ ಜ್ಞಾನ ಅಂತ ಹೇಳಿ ಕರೆದಿದ್ದಾರೆ. ಇನ್ನು 10ನೇ ಅಧ್ಯಾಯದಲ್ಲಿ ಇದನ್ನ ವಿಭೂತಿ ಯೋಗ ಅಂತ ಹೇಳ್ತೇವೆ. ಆ ಭಗವಂತನ ಬೇರೆ ಬೇರೆ ವಿಭೂತಿ ಅಂತ ಹೇಳಿದ್ರೆ ಐಶ್ವರ್ಯಗಳು, ಭಗವಂತನಲ್ಲಿರುವಂತಹ ಬೇರೆ ಬೇರೆ ವಿಚಾರಗಳನ್ನ ಇಲ್ಲಿ ನಮಗೆ ವಿಭೂತಿ ಯೋಗದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಈಗ ಭಕ್ತಿಯನ್ನ ನಾವು ಹೇಗೆ ಮಾಡಬೇಕು ಅನ್ನೋದನ್ನ ಭಗವಂತ 9ನೇ ಅಧ್ಯಾಯದಲ್ಲಿ ತಿಳಿಸಿಕೊಟ್ಟ. ಆದ್ರೆ ಅಲ್ಲಿ ಹೇಳಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಮನ್ಮನ ಭವಮದ್ಭಕ್ತು ಅಂತ ಹೇಳಿದ್ದಾರೆ. ನಮ್ಮ ಮನಸ್ಸನ್ನ ಭಗವಂತನಲ್ಲಿ ನೆಲೆಸಬೇಕು ಅಂತ ಹೇಳಿ. ಆದ್ರೆ ಈ ಮನಸ್ಸು ಅನ್ನುವಂಥದ್ದು ಮಂಗನ ಹಾಗೆ, ಅದನ್ನ ಒಂದು ವಿಚಾರದಲ್ಲಿ ನೆಲೆ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ಅದನ್ನ ಒಂದೇ ಕಡೆ ನೆಲೆ ನಿಲ್ಲಿಸಬೇಕು ಅಂತ ಹೇಳಿದ್ರೆ ತಾನು ಏನು ಮಾಡಬೇಕು ಅನ್ನುವಂತಹ ಒಂದು ಯೋಚನೆ ಅರ್ಜುನನಿಗೆ ಬರಬಹುದು ಅನ್ನುವಂತಹ ರೀತಿಯಲ್ಲಿ ಯೋಚನೆ ಮಾಡಿದಂತಹ ಭಗವಂತ ಅದಕ್ಕೆ ಉತ್ತರವಾಗಿ ಭಗವಂತನನ್ನೇ ನೆನಲಿಕ್ಕೆ ಮುಖ್ಯವಾಗಿ ವ್ಯಕ್ತಿಯು ಏನೆಲ್ಲ ಗೊತ್ತಿರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಮಹಿಮೆಗಳು ನಮಗೆ ತಿಳಿದಿತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನ ನಾವು ಸುಲಭವಾಗಿ ನೆನಪಿಟ್ಟುಕೊಳ್ತೇವೆ. ಆದ್ರೆ ಆ ವ್ಯಕ್ತಿಯ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಅವರ ವಿಚಾರಗಳು ಏನು ಕೂಡ ತಿಳಿದಿರುವುದಿಲ್ಲ. ಅದೇ ರೀತಿ ಇಲ್ಲಿ ನಾವು ಭಗವಂತನನ್ನ ನಿತ್ಯವೂ ತಿಳಿದುಕೊಳ್ಬೇಕು ಅಥವಾ ನಿತ್ಯವೂ ಭಗವಂತನನ್ನ ಕಾಣಬೇಕು ಅಂತ ಆದ್ರೆ ನಿತ್ಯವೂ ಮನಸ್ಸಿನಲ್ಲಿ ನಿತ್ಯ ಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಭಗವಂತನ ಒಂದು ದಿವ್ಯವಾದಂತಹ ಗುಣಗಳ ಅಥವಾ ಲೀಲೆಗಳ ಶ್ರವಣವನ್ನ ಮಾಡ್ತಾ ಇರಬೇಕು. ಹಾಗಿದ್ರೆ ಮಾತ್ರ ಭಗವಂತನ ನೆನಪು ನಮಗೆ ಆಗ್ತದೆ, ಇಲ್ಲಾಂದ್ರೆ ಮರೆತು ಹೋಗ್ತದೆ. ಅದಕ್ಕೆ ಪೂರಕವಾಗಿ ಅಂದ್ರೆ ಭಗವಂತನನ್ನು ಈ ಪ್ರಪಂಚದಲ್ಲಿ ಯಾವೆಲ್ಲ ರೂಪದಲ್ಲಿ ನಾವು ಕಾಣಬಹುದು
ಅನ್ನುವುದನ್ನ ಈ ವಿಭೂತಿ ಯೋಗದ ಮೂಲಕ ಭಗವಂತ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ದೇವೋತ್ತಮ ಪರಮಪುರುಷನು ಹೀಗೆಂದು ಹೇಳಿದನು, ಮಹಾಬಾಹುವಾದ ಅರ್ಜುನನೇ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದ್ದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಹೀಗೆ ಭಗವಂತ ಈಗ ಈ 9 ಮತ್ತು 10ನೇ ಅಧ್ಯಾಯಗಳು 18 ಅಧ್ಯಾಯಗಳಿರುವಂತಹ ಭಗವದ್ಗೀತೆಯ ಮೂಲದಲ್ಲಿರುವಂಥದ್ದು, ಅಂದರೆ ಮಧ್ಯಭಾಗದಲ್ಲಿ ಇರುವಂಥದ್ದು. ಹಾಗಾಗಿ 9 ಮತ್ತು 10 ಎರಡು ಅಧ್ಯಾಯಗಳು ಕೂಡ ಬಹಳ ಮುಖ್ಯವಾದಂತಹ ಅಧ್ಯಾಯಗಳಾಗಿವೆ. ಇಲ್ಲಿ ನಾವು ಭಕ್ತಿಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡ್ತಾರೆ ಈ ಒಂದು 10ನೇ ಅಧ್ಯಾಯದಲ್ಲಿ. ಅದು ಆ ಭಗವಂತನ ನಿರಂತರ ಸ್ಮರಣೆ ಆಗಬೇಕು ಅಂತ ಹೇಳಿದ್ರೆ ನಾವು ಭಗವಂತನ ಕುರಿತಾಗಿ ಸದಾ ಚಿಂತನೆಯನ್ನ ಮಾಡಲಿಕ್ಕೆ ಪೂರಕವಾಗುವಂತಹ ಒಂದು ವಾತಾವರಣವನ್ನ ನಾವು ನಮ್ಮ ಸುತ್ತ ನಿರ್ಮಾಣ ಮಾಡಿಕೊಳ್ಳಬೇಕಾಗ್ತದೆ. ಹಾಗಿದ್ರೆ ಮಾತ್ರ ನಮಗೆ ಭಗವಂತನನ್ನ ನೆನೆಯಲಿಕ್ಕೆ ಸಾಧ್ಯವಾಗುತ್ತದೆ. ಇದೇ ಕಾರಣಕ್ಕಾಗಿ ನಾವು ಭಗವಂತನ ಅನೇಕ ಲೀಲೆಗಳನ್ನು ಹೊಂದಿರುವಂತಹ ಚಿತ್ರಗಳನ್ನ ಉಪಯೋಗಿಸುವಂತದ್ದು, ಅಥವಾ ಅದನ್ನು ನಮಗೆ ಯಾವಾಗಲೂ ಕಾಣುವ ರೀತಿಯಲ್ಲಿ ಇಟ್ಟುಕೊಳ್ಳುವಂಥದ್ದು. ಯಾಕಂದ್ರೆ ಅದನ್ನ ನಾವು ಮತ್ತೆ ಮತ್ತೆ ನೋಡುವುದರಿಂದ ಭಗವಂತನ ನೆನಪು ನಮಗೆ ಪ್ರತಿದಿನವೂ ಆಗ್ತಾ ಇರ್ತದೆ. ಹೀಗೆ ಭಗವಂತ ಏನು ಅಂತ ಹೇಳ್ತಾನೆ ತನ್ನ ಸ್ನೇಹಿತನಾದಂತಹ ಅರ್ಜುನನಿಗೆ ಅನ್ನೋದನ್ನ ಇಲ್ಲಿ ನೋಡೋಣ. ಈಗ ಭಗವಂತ ತನ್ನ ವಿಭೂತಿಗಳು, ಇಲ್ಲಿ ವಿಭೂತಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯಲ್ಲಿರುವಂತಹ ಎಲ್ಲಾ ಸಂಪತ್ತು ಅಂತ ಹೇಳ್ಬೋದು. ಆ ಸಂಪತ್ತಿನ ವಿಚಾರವಾಗಿ ಹೇಳುವುದು. ಅದಕ್ಕೆ ಮೊದಲು ಹೇಳುವುದಕ್ಕಿಂತಲೂ ಮೊದಲು ಆ ಜ್ಞಾನದ ಒಂದು ಮಹತ್ವವನ್ನು ತಿಳಿಸ್ತಾರೆ. ಇದನ್ನ ಯಾರೆಲ್ಲ ತಿಳಿದಿದ್ದಾರೆ ಅಂತೇಳಿ. ನಮೇ ವಿದು ಸುರಗಣ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಇದು ಸೃಷ್ಟಿಯ ಆದಿಯ ಕುರಿತಾಗಿ ಭಗವಂತ ಹೇಳುವಂತಹದ್ದು. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು. ಏಕೆಂದರೆ ಎಲ್ಲ ರೀತಿಯಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಅಂದ್ರೆ ಮೊದಲು ಭಗವಂತ ಮಾತ್ರ ಇದ್ದದ್ದು. ಭಗವಂತನಿಂದಲೇ ಬೇರೆ ಎಲ್ಲ ಸೃಷ್ಟಿಯು ಪ್ರಾರಂಭವಾಗಿರುವಂತಹದ್ದು. ಹಾಗಾಗಿ ಎಲ್ಲದಕ್ಕೂ ಕೂಡ ಆ ಭಗವಂತನೇ ಮೂಲನಾಗಿದ್ದಾನೆ. ದೇವತೆಗಳು ಮತ್ತು ಮಹರ್ಷಿಗಳಿಗೆ ಎಲ್ಲ ರೀತಿಯಲ್ಲಿ ಕೂಡ ಭಗವಂತನೇ ಮೂಲನಾಗಿದ್ದಾನೆ. ಅಂತಹ ಭಗವಂತನನ್ನ ನಾವು ಈಗ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಅಂದ್ರೆ ಸಾಮಾನ್ಯವಾದಂತಹ ವ್ಯಕ್ತಿ ಅಲ್ಲ ಭಗವಂತ ಅಂತ ಹೇಳಿದ್ರೆ. ಮತ್ತೆ ಮುಂದುವರಿಸಿ ಇಲ್ಲಿ ಭಗವಂತ ಹೇಳುದು, ಯೋ ಮಾಂ ಅಜಂ ಅನಾದಿಂ ಚ ವೇತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಷು ಸರ್ವ ಪಾಪೈ ಪ್ರಮುಚ್ಯತೆ. ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲ ಲೋಕಗಳ ಪರಮಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲ ಪಾಪಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಭಗವಂತ ಜನ್ಮವಿಲ್ಲದವನು, ಅವನು ಅನಾದಿ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ಭಗವಂತ ಬರುವುದಿದ್ರೆ ಅದನ್ನ ಅವತಾರ ಅಂತ ಹೇಳಿ ಕರೀತೇವೆ. ಆದ್ರೆ ಭಗವಂತ ಜನ್ಮವನ್ನು ತಾಳುವುದಿಲ್ಲ. ಜನ್ಮ ಅನ್ನುವ ಪದದ ಅರ್ಥ ಏನು ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಶರೀರವನ್ನ ಸ್ವೀಕಾರ ಮಾಡ್ತಾನೋ ಆಗ ಅವನ ಜನ್ಮವಾಗ್ತದೆ. ಯಾವಾಗ ಶರೀರವನ್ನ ತ್ಯಾಗ ಮಾಡ್ತಾನೋ ಆಗ ಅವನಿಗೆ ಆ ಒಂದು ಮುಪ್ಪು ಅಥವಾ ಮೃತ್ಯು ಬರ್ತದೆ. ಆದ್ರೆ ಭಗವಂತ ಯಾವತ್ತೂ ಶರೀರವನ್ನ ಸ್ವೀಕಾರ ಮಾಡುವುದಿಲ್ಲ. ಅವನು ತನ್ನ ಆಧ್ಯಾತ್ಮಿಕ ಶರೀರದಲ್ಲೇ ಬರುವಂತಹದ್ದು. ಅದೇ ರೀತಿ ಆ ಭಗವಂತನಿಗೆ ಯಾವತ್ತೂ ಕೂಡ ನಾಶ ಅನ್ನುವಂಥದ್ದು ಇಲ್ಲ. ಹಾಗಾಗಿ ಅವನು ಅನಾದಿಯಾಗಿದ್ದಾನೆ ಮತ್ತು ಎಲ್ಲದಕ್ಕೂ ಅವನೇ ಆದಿಯಾಗಿದ್ದಾನೆ. ಅನಾದಿರ ಆದಿರ್ ಗೋವಿಂದ. ಎಲ್ಲ ಪ್ರಭುಗಳ ಎಲ್ಲ ಲೋಕಗಳ ಪರಮ ಪ್ರಭುವಾಗಿದ್ದಾನೆ. ಇದನ್ನ ಯಾರು ಅರ್ಥ ಮಾಡಿಕೊಳ್ತಾರೆ, ಆತನು ಭಗವಂತನ ಒಂದು ವಿಚಾರವನ್ನ ತಿಳಿದುಕೊಳ್ಳಿಕ್ಕೆ ಉತ್ತಮವಾದಂತಹ ವ್ಯಕ್ತಿ, ಅರ್ಹತೆ ಇರುವಂತಹ ವ್ಯಕ್ತಿ. ಅಂತಹ ಪಾಪಗಳಿಂದ ಬಿಡುಗಡೆಯನ್ನು ಕೊಡುವಂತಹ ಭಗವಂತನ ಮಹಿಮೆಗಳನ್ನ ಕುರಿತಾಗಿ ನಾವು ಈಗ ಒಂದೊಂದಾಗಿ ನೋಡ್ಲಿಕ್ಕಿದ್ದೇವೆ. ಬುದ್ಧಿರ್ಜ್ಞಾನಮಸಮ್ಮೋಹ ಕ್ಷಮಾ ಸತ್ಯಂ ದಮ ಶಮ ಸುಖಂ ದುಃಖಂ ಭವೋ ಭಾವೋ
ಭಯಂ ಚಾಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಸ್ತಪೋದಾನಂ ಯಶೋ ಯಶಃ ಭವಂತಿ ಭಾವ ಭೂತಾನಾಂ ಮತ್ತ ಏವ ಪೃಥಗ್ವಿದಃ. ಬುದ್ಧಿ, ಜ್ಞಾನ, ಸಂದೇಹ ಮತ್ತು ಭ್ರಾಂತಿಗಳಿಂದ ಬಿಡುಗಡೆ, ಕ್ಷಮೆ, ಸತ್ಯ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಸುಖ ದುಃಖಗಳು, ಹುಟ್ಟು ಸಾವು, ಭಯ, ನಿರ್ಭಯ, ಅಹಿಂಸೆ, ಸಮಚಿತ್ತತೆ, ತುಷ್ಟಿ, ತಪಸ್ಸು, ದಾನ, ಕೀರ್ತಿ ಮತ್ತು ಅಪಕೀರ್ತಿ, ಜೀವಿಗಳ ಈ ಎಲ್ಲ ಕಾರಣಗಳನ್ನು ಸೃಷ್ಟಿಸಿದವನು ನಾನೊಬ್ಬನೇ. ಇದು ಜೀವಿಗಳಿಗೆ ಉಂಟಾಗುವಂತಹ ಬೇರೆ ಬೇರೆ ಗುಣಗಳು ಏನು ಅಂತ ಹೇಳಿದ್ರೆ ಹುಟ್ಟು ಸಾವು, ಭಯ, ನಿರ್ಭಯ, ಹಿಂಸೆ, ಅಹಿಂಸೆ, ಇದೆಲ್ಲವಲ್ಲಿಯೂ ಕೂಡ ಒಂದು ಸಮಚಿತ್ತತೆಯನ್ನ ಸಾಧಿಸಬೇಕು. ಹಾಗೆ ಆ ಬುದ್ಧಿ, ಜ್ಞಾನ, ಸಂದೇಹ ಎಲ್ಲದರಿಂದಲೂ ಬಿಡುಗಡೆಯಾದಾಗ ವ್ಯಕ್ತಿಯು ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದು ಭಗವಂತನನ್ನ ಅರ್ಥ ಮಾಡಿಕೊಳ್ಳುವುದರ ಒಂದು ಪ್ರಯೋಜನ. ನಾವು ಭಗವಂತನ ಭಕ್ತಿಯನ್ನ ಮಾಡುವುದರಿಂದ ನಮಗೆ ಉಂಟಾಗುವಂತಹ ಒಂದು ಪ್ರಯೋಜನವಾಗಿದೆ. ಮುಂದುವರಿಸಿ ಭಗವಂತ ಹೇಳ್ತಾನೆ, ಮಹರ್ಷಯ ಸಪ್ತ ಪೂರ್ವೆ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸ ಜಾತ ಯೇಷಾಂ ಲೋಕ ಇಮಾ ಪ್ರಜಾ. ಸಪ್ತರ್ಷಿಗಳ ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದರು, ನನ್ನ ಮನಸ್ಸಿನಿಂದ ಹುಟ್ಟಿದರು. ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ನನ್ನ ಸಂತಾನದವರೇ. ಇದು ಭಗವಂತನ ಐಶ್ವರ್ಯದ ಒಂದು ವಿಚಾರವನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತ ಹೇಗೆ ನಾನಾ ರೀತಿಯಾದಂತಹ ಸಂಪತ್ತುಗಳನ್ನ ಹೊಂದಿದ್ದಾನೆ ಅಂತೇಳಿ. ಸಪ್ತರ್ಷಿಗಳು, ಈಗ ಸೃಷ್ಟಿ ಹೇಗೆ ಆಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ಭಗವಾನ್ ಶ್ರೀಕೃಷ್ಣನು ಬಲರಾಮನಾಗಿ ವಿಸ್ತರಣೆಯನ್ನು ಹೊಂದುವಂಥದ್ದು. ಬಲರಾಮನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರಾಗಿ ವಿಸ್ತರಣೆಯನ್ನು ಹೊಂದುವುದು. ಅಲ್ಲಿ ಸಂಕರ್ಷಣನು ನಾರಾಯಣನಾಗಿ ವಿಸ್ತರಣೆಯನ್ನು ಹೊಂದುವಂಥದ್ದು. ಆಮೇಲೆ ನಾರಾಯಣನಿಂದ ಮತ್ತೆ 4 ವಿಸ್ತರಣೆಗಳು ಬರ್ತವೆ. ಅದು ವಾಸುದೇವ, ಪ್ರದ್ಯುಮ್ನ, ವಾಸುದೇವ, ಅನಿರುದ್ಧ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ, ಸಂಕರ್ಷಣ ಅಂತೇಳಿ. ಆಮೇಲೆ ಆ 2ನೇ ಸಂಕರ್ಷಣನಿಂದ ಬರುವಂತಹದ್ದು ಕಾರಣೋದಕಶಾಹಿ ವಿಷ್ಣು. ಕಾರಣೋದಕಶಾಹಿ ವಿಷ್ಣುವಿನ ಗರ್ಭದಿಂದ ಒಂದು ಶರೀರದಿಂದ ಹುಟ್ಟಿದಂತಹ ಬ್ರಹ್ಮಾಂಡಗಳು, ಅವುಗಳಲ್ಲಿ ಗರ್ಭೋದಕಶಾಹಿ ವಿಷ್ಣು ಪ್ರವೇಶವನ್ನ ಮಾಡುತ್ತಾನೆ. ಗರ್ಭೋದಕಶಾಹಿ ವಿಷ್ಣುವಿನ ನಾಭಿ ಕಮಲದಿಂದ ಬಂದಂತಹ ತಾವರೆಯಲ್ಲಿ, ಆ ಕಮಲದಲ್ಲಿ ಬ್ರಹ್ಮನು ಹುಟ್ಟಿಕೊಳ್ಳುತ್ತಾನೆ. ಆ ಬ್ರಹ್ಮನು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ ನಂತರ ಆತನು ಸೃಷ್ಟಿ ಕಾರ್ಯವನ್ನ ಮಾಡಲಿಕ್ಕೆ ಅವನಿಗೆ ಸಾಧ್ಯವಾಗ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ 4 ಮಹರ್ಷಿಗಳು, ಆ 4 ಮಹರ್ಷಿಗಳು ಬ್ರಹ್ಮನ ಮೊದಲನೇ ಸೃಷ್ಟಿ, ಬ್ರಹ್ಮನು ಮೊದಲು ಸೃಷ್ಟಿ ಮಾಡಿರುವಂತಹದ್ದು ಸನಕಾದಿಗಳು. ಆದರೆ ಅವರು ಬ್ರಹ್ಮನ ಆದೇಶವನ್ನ ಪಾಲಿಸುವುದಿಲ್ಲ. ಬ್ರಹ್ಮನು ಹೇಳ್ತಾನೆ, ನೀವು ಸಂತಾನವನ್ನ ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ, ನೀವು ವಿವಾಹದ ಮೂಲಕ ಸಂತಾನವನ್ನ ಅಭಿವೃದ್ಧಿಪಡಿಸಿ ಅಂತ ಹೇಳಿದಾಗ ಅವರು ಬ್ರಹ್ಮನ ಮಾತನ್ನ ಕೇಳುವುದಿಲ್ಲ. ಆಗ ಬ್ರಹ್ಮನ ಹುಬ್ಬಿನ ಮಧ್ಯದಿಂದ ಮಹಾದೇವನ ಅಥವಾ ಶಿವನ ಅಥವಾ ರುದ್ರನ ಒಂದು ಅವತಾರವಾಗುತ್ತದೆ. ಹೀಗೆ ಎಲ್ಲ ಸೃಷ್ಟಿಯ ಆದಿಯಲ್ಲಿ ನಾವು ಭಗವಂತನಿರುವುದನ್ನು ಕಾಣಬಹುದು. ಆ ಸಪ್ತರ್ಷಿಗಳು, 4 ಮಹರ್ಷಿಗಳು, ಇವರೆಲ್ಲರೂ ಕೂಡ ಭಗವಂತನಿಂದಲೇ ಆಗಿರುವಂತಹದ್ದು, ಆ ಭಗವಂತನ ವಿಸ್ತರಣೆಯಿಂದಲೇ ಬಂದಿರುವಂತಹದ್ದು. ಅದರಿಂದ ಆ ಭಗವಂತನ ಮಹಿಮೆಯನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಲ್ಪೇನ ಯೋಗೇನ ಯುಜ್ಯತೇನಾತ್ರ ಸಂಶಯಃ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲ. ಯಾಕೆ ನಾವು ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಮಹಿಮೆಯನ್ನು ನಾವು ತಿಳ್ಕೊಂಡಿದ್ದೇವೆ, ಮಹಿಮೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಆದಾಗ ಅವರ ಬಗೆಗಿನ ನಮ್ಮ ಒಂದು ಶ್ರದ್ಧೆ ಅದು ಹೆಚ್ಚಾಗುತ್ತದೆ, ಆ ಭಕ್ತಿ ಅದು ಹೆಚ್ಚಾಗುತ್ತದೆ. ಅಂತಹ ಒಂದು ಮನಸ್ಥಿತಿಯಲ್ಲಿ ನಮಗೆ ಭಗವಂತನ ಭಕ್ತಿಯನ್ನ ಮಾಡುವುದು ಸುಲಭವಾಗ್ತದೆ. ಭಗವಂತ ದೊಡ್ಡವನು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಆದರೆ ಭಗವಂತ ಎಷ್ಟು ದೊಡ್ಡವನು ಅಥವಾ ಭಗವಂತನಿಗೂ ನಮಗೂ ಇರುವಂತಹ ಆ ಒಂದು ಅಂತರ ಏನು ಅನ್ನೋದನ್ನು ನಾವು ಈ ಭಗವದ್ಗೀತೆಯ 10ನೇ ಅಧ್ಯಾಯವನ್ನ ತಿಳ್ಕೊಳ್ಳುವುದರ ಮೂಲಕ
ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಭಗವಂತ ತನ್ನ ಒಂದೊಂದೇ ವಿಭೂತಿಗಳನ್ನ ಇಲ್ಲಿ ನಮಗೆ ತಿಳಿಸಿಕೊಂಡು ಹೋಗ್ತಾ ಇದ್ದಾನೆ. ಆ ಶುದ್ಧ ಭಕ್ತಿಯ ಒಂದು ಪ್ರಾಮುಖ್ಯತೆಯನ್ನು ಕೂಡ ಇಲ್ಲಿ ಭಗವಂತ ಹೇಳ್ತಾನೆ. ಇಲ್ಲಿ ಹೇಳಿರುವಂತಹ ಈ 4 ಶ್ಲೋಕಗಳು ಅಂದ್ರೆ 8, 9, 10, 11 ಈ 4 ಶ್ಲೋಕಗಳನ್ನ ಚತುಶ್ಲೋಕಿ ಭಗವದ್ಗೀತಾ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿ ಇಡೀ ಭಗವದ್ಗೀತೆಯ ಒಂದು ಸಾರಾಂಶವನ್ನ ಇಲ್ಲಿ ನಾವು ಕಾಣಬಹುದು ಈ 10ನೇ ಅಧ್ಯಾಯದಲ್ಲಿ. ಅದನ್ನ ಭಗವಂತ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಇದು ಭಗವಂತನ ಒಂದು ಮಹಿಮೆ ಅಥವಾ ವಿಭೂತಿ. ಏನು ಅಂತ ಹೇಳಿದ್ರೆ, 2 ರೀತಿಯಾದಂತಹ ಲೋಕಗಳು, ಒಂದು ಆಧ್ಯಾತ್ಮಿಕ ಪ್ರಪಂಚ, ಇನ್ನೊಂದು ಭೌತಿಕ ಪ್ರಪಂಚ. ಆಧ್ಯಾತ್ಮಿಕ ಪ್ರಪಂಚ 3 ಪಟ್ಟು ಇದ್ರೆ ಭೌತಿಕ ಪ್ರಪಂಚ 1 ಪಟ್ಟು, ಕಾಲು ಭಾಗ. ಆ 2ಕ್ಕೂ ಕೂಡ ಮೂಲನಾಗಿರುವವನು ಭಗವಂತನೇ. ಎಲ್ಲವೂ ಕೂಡ ಅವನಿಂದಲೇ ಬಂದಿರುವಂತಹದ್ದು. ಇದನ್ನ ಯಾರು ಅರ್ಥ ಮಾಡಿಕೊಳ್ತಾರೋ ಅಂತಹ ವಿದ್ವಾಂಸರಾದಂತಹ ಭಕ್ತರು ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ. ಯಾವಾಗ ನಾವು ನಮಗಿಂತ ಬಹಳ ದೊಡ್ಡ ವ್ಯಕ್ತಿಯನ್ನ ಕಾಣ್ತೇವೋ ಆಗ ಅವರ ಮುಂದೆ ನಾವು ಸಹಜವಾಗಿಯೇ ಕೈ ಜೋಡಿಸ್ತೇವೆ ಅಥವಾ ಅವರ ಒಂದು ಮಹತ್ವಕ್ಕೆ ನಾವು ಮನಸೋಲ್ತೇವೆ. ಹಾಗೆ ನಾವು ಭಗವಂತನ ಒಂದು ಶ್ರೇಷ್ಠತೆಯನ್ನ, ಭಗವಂತನ ಮಹಿಮೆಯನ್ನ ನಾವು ಅರ್ಥ ಮಾಡಿಕೊಂಡೆವು ಅಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿ ಆ ಭಗವಂತನನ್ನ ಕುಳ್ಳಿರಿಸಲಿಕ್ಕೆ, ಆ ಭಗವಂತನನ್ನ ನಮ್ಮ ಹೃದಯಕ್ಕೆ ಆಹ್ವಾನಿಸ್ಲಿಕ್ಕೆ ನಮಗೆ ಸುಲಭವಾಗುತ್ತದೆ. ಅದೇ ಒಬ್ಬ ವ್ಯಕ್ತಿಯನ್ನು ನಾವು ಪ್ರೀತಿಸಬೇಕು ಅಂತ ಹೇಳಿದ್ರೆ ಮೊದಲು ಆ ವ್ಯಕ್ತಿಯ ಕುರಿತಾಗಿ ನಾವು ಕೇಳಬೇಕು, ಕೇಳಿ ತಿಳಿಬೇಕು. ಹೇಗೆ ರುಕ್ಮಿಣಿ ದೇವಿ ಶ್ರೀಕೃಷ್ಣನ ಕುರಿತಾಗಿ ಕೇಳಿ ತಿಳಿದುಕೊಂಡು ಶ್ರೀಕೃಷ್ಣನ ಮೇಲೆ ಪ್ರೀತಿಯನ್ನ ಹೊಂದಿದ್ಲು. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನಾವು ಭಗವಂತನ ಕುರಿತಾಗಿ, ಭಗವಂತನ ಮಹಿಮೆ ಎಂಥದ್ದು, ಆ ಶ್ರೇಷ್ಠವಾದಂತಹ ಆತನು ಮಾಡಿದಂತಹ ಕಾರ್ಯಚಟುವಟಿಕೆಗಳು ಹೇಗಿವೆ ಅನ್ನೋದನ್ನ ಅರ್ಥ ಮಾಡಿಕೊಂಡಾಗ ಭಗವಂತನ ಭಕ್ತಿ ಮಾಡುವುದು ನಮಗೆ ಬಹಳ ಸುಲಭವಾಗುತ್ತದೆ. ಇದು ಚತುಶ್ಲೋಕಿ ಭಗವದ್ಗೀತೆಯ ಮೊದಲನೆಯ ಶ್ಲೋಕ. ಇನ್ನು 2ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಮೊದಲನೇದಾಗಿ 8ನೇ ಶ್ಲೋಕದಲ್ಲಿ ಹೇಳಿರುವಂಥದ್ದು ಕೃಷ್ಣನು ಎಲ್ಲದರ ಮೂಲನಾಗಿದ್ದಾನೆ ಅಂತ ಹೇಳಿ. 9ನೇ ಶ್ಲೋಕದಲ್ಲಿ ಹೇಳುವಂಥದ್ದು ಆ ರೀತಿಯಾಗಿ ಯಾರು ಭಗವಂತನನ್ನು ತಿಳ್ಕೊಳ್ತಾರೋ ಅಂತಹ ಭಕ್ತರ ಒಂದು ಲಕ್ಷಣಗಳು. ಯಾವಾಗ ನಾವು ಭಗವಂತನನ್ನ ಈ ರೀತಿ ಅವನು ಇದ್ದ ಹಾಗೆ ಅರ್ಥ ಮಾಡಿಕೊಳ್ತೇವೋ ಆಗ ಆ ಭಗವಂತನಲ್ಲಿ ಸಹಜವಾದಂತಹ ಪ್ರೀತಿಯು ನಮಗೆ ಬರ್ತದೆ. ಹೇಗೆ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಪ್ರೀತಿ ಇರ್ತದೋ ಅದೇ ರೀತಿಯಾದಂತಹ ಪ್ರೀತಿ ನಮ್ಮ ಪರಮಪಿತನಾದಂತಹ ಭಗವಂತನಲ್ಲಿ ನಮಗೆ ಉಂಟಾಗುತ್ತದೆ. ಅಂತಹ ಭಕ್ತರ ಒಂದು ಲಕ್ಷಣಗಳು ಏನು ಅಂತ ಹೇಳಿದ್ರೆ, ನನ್ನ ಭಕ್ತರ ಯೋಚನೆಗಳು, ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ, ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹಳ ತೃಪ್ತಿಯನ್ನು, ಆನಂದವನ್ನು ಪಡೆಯುತ್ತಾರೆ. ಇದು ಭಗವಂತನ ಒಂದು ಭಕ್ತರ ಒಂದು ಲಕ್ಷಣ. ಏನು ಮಾಡ್ತಾರೆ ಭಕ್ತರು? ನನ್ನಲ್ಲಿಯೇ ನೆಲೆಸಿರ್ತದೆ. ಈಗ ಶ್ರೀಲ ಪ್ರಭುಪಾದರ ಭಗವದ್ಗೀತೆಯನ್ನ ನೋಡಿದ ಮೇಲೆ ಒಬ್ರು ಹೇಳಿದ್ರು, ನಿಮ್ಮ ಭಗವದ್ಗೀತೆಯಲ್ಲಿ ಭಕ್ತಿಯ ಬಗ್ಗೆಯೇ ಬಹಳಷ್ಟು ಹೇಳಿದ್ದೀರಾ ಅಂತ ಹೇಳಿ. ಅದು ಸಹಜ. ಯಾಕಂತ ಹೇಳಿದ್ರೆ ಭಗವಂತನ ಭಕ್ತರಾದವರು ಭಗವಂತನ ಕುರಿತಾಗಿ ಬರೆಯುವಾಗ ಭಕ್ತಿಯ ಕುರಿತಾಗಿಯೇ ಬರೆಯುವಂಥದ್ದು. ಈಗ ಇಬ್ಬರು ವ್ಯಾಪಾರಿಗಳು ಒಟ್ಟಿಗೆ ಸೇರಿ ಮಾತನಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಏನು ಮಾತನಾಡ್ತಾರೆ? ವ್ಯಾಪಾರದ ಕುರಿತಾಗಿಯೇ ಮಾತನಾಡ್ತಾರೆ, ಲಾಭ ನಷ್ಟಗಳ ಕುರಿತಾಗಿ ಮಾತನಾಡ್ತಾರೆ. ಅದು ಅವರಿಗೆ ಸಹಜ. ಹಾಗೆ ಯಾರ ಮನಸ್ಸು, ಯಾರ ಹೃದಯವನ್ನ ಭಗವಂತನು ಸ್ವೀಕರಿಸಿದ್ದಾನೋ ಅಥವಾ ಯಾರು ತಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿದ್ದಾರೋ, ಆ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಮನ್ಮನಾಭವ ಮದ್ಭಕ್ತರು, ಅಂತಹವರು ಯಾವಾಗಲೂ ಭಗವಂತನನ್ನೇ ನೆನೆಸ್ತಾ ಇರುವಂತಹದ್ದು. ಅವರ ಮನಸ್ಸು ಭಗವಂತನ ಚರಣಕಮಲದಲ್ಲೇ ನೆಲೆಸಿರ್ತದೆ.
ಅವರು ಸಂಪೂರ್ಣವಾಗಿ ತಮ್ಮ ಬದುಕನ್ನು ಭಗವಂತನಿಗೆ ಅರ್ಪಿಸಿ ಬಿಡ್ತಾರೆ. ಮತ್ತು ಯಾರೆಲ್ಲ ಅವರಿಗೆ ಸಿಗುತ್ತಾರೋ ಅವರಿಗೆಲ್ಲ ಭಗವಂತನ ಬಗ್ಗೆ ತಿಳಿಸಿಕೊಡ್ತಾ ಹೋಗ್ತಾರೆ. ಇಂತಹ ಕಾರ್ಯಚಟುವಟಿಕೆಗಳಲ್ಲಿಯೇ ಅವರಿಗೆ ಆನಂದ, ಅದರಲ್ಲಿ ಅವರಿಗೆ ತೃಪ್ತಿ, ಅವರಿಗೆ ಬೇರೆ ಯಾವ ವಿಚಾರವೂ ಕೂಡ ಬೇಕಾಗಿಲ್ಲ. ಅಂತಹ ವ್ಯಕ್ತಿಗಳನ್ನೇ ನಾವು ಈ ಆತ್ಮತೃಪ್ತರು ಅಂತ ಹೇಳಿ ಕರೀತೇವೆ. ಅಥವಾ ಈ ನಿತ್ಯವೂ ತೃಪ್ತರಾಗಿರುವಂತಹವರು ಸ್ಥಿತಪ್ರಜ್ಞರು ಅಂತ ಕರಿತೇವೆ. ಆತ್ಮನ್ಯೇವಾತ್ಮನ ತುಷ್ಟ, ತಮ್ಮಲ್ಲಿಯೇ ಸಂತುಷ್ಟಿಯನ್ನ ಹೊಂದಿರುವವರು, ಯಾಕಂದ್ರೆ ಅವರಲ್ಲಿ ಭಗವಂತ ಇದ್ದಾನೆ. ಆ ರೀತಿಯಾದಂತಹ ಒಂದು ಲಕ್ಷಣವನ್ನ ಜನರು ಹೊಂದಿರ್ತಾರೆ. ನಾವು ನಮ್ಮ ಜೀವನದ ಮುಖ್ಯ ಲಕ್ಷ್ಯವನ್ನಾಗಿ ಭಗವಂತನನ್ನು ತಿಳಿದುಕೊಳ್ಳುವ ವಿಚಾರವನ್ನ ಇಟ್ಟುಕೊಳ್ಬೇಕು. ಅದಕ್ಕೆ ದಾರಿ ಏನು ಅಂತ ಹೇಳಿದ್ರೆ ಭಕ್ತಿ ಮಾಡುವುದು, ಭಗವಂತನ ಕುರಿತಾಗಿ ಕೇಳುವಂತಹದ್ದು. ಭಗವಂತನ ಕುರಿತಾಗಿ ಕೇಳ್ತಾ ಕೇಳ್ತಾ ನಾವು ಭಗವಂತನ ಕುರಿತಾಗಿ ಪ್ರೀತಿಯನ್ನು ಬೆಳೆಸಿಕೊಂಡೆವು ಅಂತ ಹೇಳಿದ್ರೆ ನಮಗೆ ಜೀವನದಲ್ಲಿ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಆತನೇ ಕೊಡ್ತಾನೆ, ಮತ್ತೆ ನಮ್ಮಲ್ಲಿರುವ ಎಲ್ಲವನ್ನು ಕೂಡ ಅವನೇ ರಕ್ಷಣೆ ಮಾಡ್ತಾನೆ. ಇದು ಭಗವಂತನೇ ಕೊಟ್ಟಿರುವಂತಹ ಒಂದು ಭರವಸೆಯಾಗಿದೆ. ಈಗ ಇಷ್ಟು ಮಾತ್ರ ಅಲ್ಲದೆ ನಾವು ನಮ್ಮ ಕಡೆಯಿಂದ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಭಗವಂತನು ಕೂಡ ತನ್ನ ಕಡೆಯಿಂದ ನಮಗೆ ಬೇಕಾದಂತಹ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡ್ತಾನೆ. ಅದು ಹೇಗೆ ಅಂತ ಹೇಳಿದ್ರೆ, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿತೆ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡುಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ನನ್ನ ಹತ್ರ ಬರಬೇಕು ಅಂತ ಹೇಳಿದ್ರೆ ನೀನು ಏನೆಲ್ಲ ಮಾಡಬೇಕು, ಭಕ್ತಿಯನ್ನು ಯಾವ ರೀತಿಯಾಗಿ ಮಾಡಿದ್ರೆ ಇನ್ನೂ ಹೆಚ್ಚಿನ ಒಂದು ಪ್ರಗತಿಯನ್ನು ಸಾಧಿಸ್ತೀಯಾ, ನಿನಗೆ ಇನ್ನೂ ಹೆಚ್ಚು ಪ್ರಯೋಜನ ಆಗುತ್ತದೆ, ಇದನ್ನು ಈ ರೀತಿಯಾಗಿ ಮಾಡು, ಈ ರೀತಿಯಾಗಿ ಮಾಡು ಅಂತೇಳಿ ಭಗವಂತ ಪ್ರತಿ ಹೆಜ್ಜೆಯಲ್ಲಿಯೂ ಕೂಡ ಅವರಿಗೆ ಆ ಒಂದು ನಿರ್ದೇಶನವನ್ನ ಕೊಡ್ತಾ ಇರ್ತಾನೆ. ಇದನ್ನೇ ಬುದ್ಧಿಯೋಗ ಅಂತ ಹೇಳುವುದು. ಬುದ್ಧಿಯೋಗ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಯೋಗದಲ್ಲಿ ಪ್ರಗತಿಯನ್ನು ಸಾಧಿಸುವಂತಹ ಉದ್ದೇಶದಿಂದ ತಾನು ತನ್ನ ಬುದ್ಧಿಯನ್ನ, ಭಗವಂತ ಏನು ಬುದ್ಧಿ ಕೊಟ್ಟಿದ್ದಾನೋ ಅದನ್ನ ಸರಿಯಾಗಿ ಉಪಯೋಗಿಸಿಕೊಂಡು ತನ್ನ ಆಧ್ಯಾತ್ಮದಲ್ಲಿ ಪ್ರಗತಿಯನ್ನು ಸಾಧಿಸುವಂತಹದ್ದು. ಈಗ ಒಬ್ಬ ಕುಡುಕ ಇದ್ರೆ ಅಥವಾ ಒಬ್ಬ ಧೂಮಪಾನ ಮಾಡುವಂತ ವ್ಯಕ್ತಿ ಇದ್ರೆ ತನ್ನ ಬುದ್ಧಿಯನ್ನ ಹೇಗೆ ನಾನು ಯಾರಿಗೂ ಗೊತ್ತಾಗದ ಹಾಗೆ ಕುಡಿಬಹುದು ಅಥವಾ ಧೂಮಪಾನ ಮಾಡಬಹುದು ಅಂತೇಳಿ ಆ ಬುದ್ಧಿಯನ್ನು ಉಪಯೋಗಿಸ್ತಾನೆ. ಇದು ಬುದ್ಧಿಯ ದುರುಪಯೋಗ. ಆದರೆ ಯಾವ ವ್ಯಕ್ತಿ ನಾನು ಭಗವಂತನ ಭಕ್ತಿಯನ್ನು ಇನ್ನೂ ಚೆನ್ನಾಗಿ ಮಾಡಬಹುದು, ನಾನು ಭಕ್ತಿಯಲ್ಲಿ ಇನ್ನೂ ಪ್ರಗತಿಯನ್ನು ಸಾಧಿಸಬಹುದು ಅನ್ನುವ ವಿಚಾರದಲ್ಲಿ ತನ್ನ ಬುದ್ಧಿಯನ್ನು ತೊಡಗಿಸ್ತಾನೋ ಅದನ್ನ ಬುದ್ಧಿಯೋಗ ಅಂತ ಕರಿತೇವೆ. ಅದು ಬುದ್ಧಿಯ ನಿಜವಾದಂತಹ ಉಪಯೋಗ. ನಮ್ಮ ಎಲ್ಲ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ನಾವು ಭಗವಂತನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅದನ್ನೇ ಇಲ್ಲಿ ದದಾಮಿ ಬುದ್ಧಿಯೋಗಂತಂ, ಆ ಬುದ್ಧಿಯನ್ನ ನಾನು ನಿನಗೆ ಕೊಡ್ತೇನೆ. ಕೃಷ್ಣನನ್ನ ಯಾರು ಭಜಿಸ್ತಾರೋ ಅವರು ನಿಜವಾದ ಬುದ್ಧಿವಂತರು. ಯಾಕಂದ್ರೆ ಆ ಜೀವನದ ಪರಮ ಲಕ್ಷ್ಯ ಏನಿದೆ ಅದನ್ನ ಅವರು ಪಡೀಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇದೆ. ಹೀಗೆ ಯಾರು ಪ್ರಯತ್ನಪೂರ್ವಕವಾಗಿ ಭಗವಂತನನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ನಿರಂತರ ಪ್ರಯತ್ನ ಮಾಡ್ತಾರೋ ಅಂತಹವರಿಗೆ ಭಗವಂತ ತನ್ನ ಒಂದು ಕರುಣೆಯನ್ನ ಬೀರಿ ಅವರನ್ನ ತಾನೇ ಸ್ವತಃ ಉದ್ಧಾರ ಮಾಡ್ತಾನೆ. ಅದನ್ನೇ 11ನೇ ಶ್ಲೋಕದಲ್ಲಿ ಹೇಳಿರುವಂತಹದ್ದು, ತೇಷಾಮೇವಾನುಕಂಪಾತಂ ಅಹಮಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತಃ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ನಮ್ಮ ಹೃದಯದಲ್ಲಿ ಈಗ ಬಹಳಷ್ಟು ಅಂಧಕಾರ ಇದೆ. ಆದರೆ ಅಂಧಕಾರ ಎಷ್ಟೇ ದಟ್ಟವಾಗಿದ್ರೂ ಕೂಡ ಒಂದು ದೀಪವು ಬಂದಾಗ ಅದು ನಾಶವಾಗಲೇಬೇಕು. ಅದೇ ರೀತಿ ನಮ್ಮ ಒಳಗಿರುವಂತಹ ಅನುಮಾನಗಳು ಅಥವಾ ಅಜ್ಞಾನವು ಎಷ್ಟೇ ಗಾಢವಾಗಿದ್ರೂ ಆ ಭಗವಂತನು ನಮ್ಮ ಹೃದಯದಲ್ಲಿ ಪ್ರವೇಶ ಮಾಡಿದ ಕೂಡಲೇ ಎಲ್ಲ ಅಜ್ಞಾನಗಳು ಕೂಡ ನಾಶವಾಗಿ ಹೋಗುತ್ತವೆ. ಇದು ಭಗವಂತನೇ ಹೇಳಿರುವಂತಹ ಒಂದು ಮಾತಾಗಿದೆ. ಕೃಷ್ಣ ಸೂರ್ಯ ಸಮ ಮಾಯಾಹಯ ಅಂಧಕಾರ ಜಹಾ ಕೃಷ್ಣ ತಾಹನಾಹಿ ಮಾಯಾರ ಅಧಿಕಾರ. ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಮಾಯೆಗೆ ಅಧಿಕಾರವಿಲ್ಲ. ಕೃಷ್ಣನು ಸೂರ್ಯನಿಗೆ ಸಮಾನವಾಗಿದ್ದಾನೆ, ಮಾಯೆಯು ಅಂಧಕಾರಕ್ಕೆ ಸಮಾನವಾಗಿದೆ. ಹೀಗೆ ಆ ಭಗವಂತನು
ಆ ವ್ಯಕ್ತಿಯಲ್ಲಿ ಅನುಕಂಪವನ್ನು ತೋರಿದಾಗ, ಹೇಗೆ ಅವನು ಮಾಡಿದಂತಹ ನಿಸ್ವಾರ್ಥವಾದಂತಹ ಪ್ರಯತ್ನ, ಅದಕ್ಕೆ ಭಗವಂತ ಅನುಕಂಪವನ್ನು ತೋರಿದಾಗ ಆ ಆ ವ್ಯಕ್ತಿಯ ಹೃದಯವನ್ನು ಭಗವಂತ ಪ್ರವೇಶಿಸ್ತಾನೆ ಮತ್ತು ಅವನ ಒಳಗಿರುವಂತಹ ಎಲ್ಲ ಅಜ್ಞಾನವನ್ನು ನಾಶ ಮಾಡಿ ಆ ಜ್ಞಾನ ಅನ್ನುವಂತಹ ಬೆಳಕಿನಿಂದ ಅವರಿಗೆ ಅವರಿಗೆ ಬೇಕಾದಂತಹ ಬೆಳಕನ್ನು ಕೊಡ್ತಾನೆ. ಹೀಗೆ ಈ ಒಂದು ಚತುಶ್ಲೋಕಿ ಭಗವದ್ಗೀತೆಯ ಕುರಿತಾಗಿ ನಾವು ಇವತ್ತು ತಿಳ್ಕೊಂಡಿದ್ದೇವೆ. ಇದನ್ನ ಕೇಳಿದಂತಹ ಅರ್ಜುನನು ಶ್ರೀಕೃಷ್ಣನಿಗೆ ಏನಂತ ಹೇಳಿ ಉತ್ತರ ಕೊಡ್ತಾನೆ ಅನ್ನೋದನ್ನ ನಾವು ಮುಂದಿನ ವಾರದಲ್ಲಿ ನೋಡೋಣ. ಇವತ್ತಿನ ತರಗತಿಯಲ್ಲಿ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಇವತ್ತಿನ ವಿಚಾರದಲ್ಲಿ ಅವರು ಕೈ ಮೇಲೆತ್ತಿ ಪ್ರಶ್ನೆಗಳನ್ನ ಕೇಳಬಹುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರಿಗಾದ್ರೂ ಪ್ರಶ್ನೆಗಳಿವೆಯಾ?